ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತ ಮೊಕ್ಕೆಡೆದುಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಲನೆ ಶುರು ಮಾಡ್ತೊಂದಲ್ಲ. You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Moti Mahal, Hampankatta, Mangalore, and near ARC, Ullalbail, Tokot. ಸುದ್ದಿಗೊಂಚಲಿಗೆ ಸ್ವಾಗತ. ಗ್ರಾಮ ಸಭೆದ ಪುರಸಭೆಯಾದ ಮೇಲ್ದರ್ಜೆಗೇರಿನ ಸೋಮೇಶ್ವರ ಪುರಸಭೆದ ಹೊಸ ಅಧ್ಯಕ್ಷರಾದ ಬಿಜೆಪಿದ ಬಗಂಬಿಲದ ಶ್ರೀಮತಿ ಕಮಲಾ ಬಕ್ಕ, ಉಪಾಧ್ಯಕ್ಷರಾದ ಬಿಜೆಪಿದ ಸೋಮೇಶ್ವರದ ರವಿಶಂಕರ್ ಸೋಮೇಶ್ವರ್ ಆಯ್ಕೆಯಾಗ್ತಾರೆ. ಸೋಮೇಶ್ವರ ಪುರಸಭೆಯಾದ ಮೇಲ್ದರ್ಜೆಗೆ ಏರಿ ಬೊಕ್ಕ ಸುರುತ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಶುಕ್ರವಾರ ಕಾಂಡೆ ಪುರಸಭಾ ಸಭಾಂಗಣದ ನಡೆತದೆ. ಅಧ್ಯಕ್ಷ ಸ್ಥಾನಗ ಎಸ್ಸಿ ಬೊಕ್ಕ ಉಪಾಧ್ಯಕ್ಷ ಸ್ಥಾನಗ ಹಿಂದುಳಿದ ವರ್ಗ ಎ ಮೀಸಲಾತಿ ಪ್ರಕಟ ಆದ ಶುಕ್ರವಾರ ಕಾಂಡೆರ್ದು ನಾಮಪತ್ರ ಸಲ್ಲಿಕೆ ವಾಪಸ್ ಆತಿದ ಪ್ರಕ್ರಿಯೆಗಳು ನಡೆತದೆ. ಮಧ್ಯಾಹ್ನದ ಕೈದೆರ್ಪಿನ ಮೂಲಕ ಚುನಾವಣೆ ನಡೆತದೆ. ಅಧ್ಯಕ್ಷರಾದ ಬಗಂಬಿಲ ವಾರ್ಡ್ದ ಶ್ರೀಮತಿ ಕಮಲಾ ಬೊಕ್ಕ ಉಪಾಧ್ಯಕ್ಷರಾದ ಸೋಮೇಶ್ವರ ಪೆರಿಬೈಲ್ ವಾರ್ಡ್ದ ರವಿಶಂಕರ್ ಸೋಮೇಶ್ವರ ಆಯ್ಕೆಯಾಯಿರು. ಅಧ್ಯಕ್ಷರಾದ ಶ್ರೀಮತಿ ಕಮಲಾ ಅವಿರೋಧವಾದ ಆಯ್ಕೆಯಾಯಿರು. ಎಸ್ಸಿ ಮೀಸಲಾತಿಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಚ್ಛಾಂದಿನ ಕಾರಣಡು ಅನಿವಾರ್ಯವಾದ ಅವಿರೋಧ ಆಯ್ಕೆ ನಡೆತದೆ. ಉಪಾಧ್ಯಕ್ಷರಾದ ಕಾಂಗ್ರೆಸ್ದ ಯು ಅಬ್ದುಲ್ ಸಲಾಂ ಸ್ಪರ್ಧಿ ಸಾಧಿಸಿದ 7 ಓಟು ಪಡೆಯರು. ಒಟ್ಟು 23 ಸದಸ್ಯ ಬಲದ ಸೋಮೇಶ್ವರ ಪುರಸಭೆಗೆ 14 ಬಿಜೆಪಿ ಸದಸ್ಯ ಬಲ ಪಡೆದುಂಟು. ಕಾಂಗ್ರೆಸ್ 7 ಸದಸ್ಯ ಬಲ ಪಡೆದುಂಟು. ಸಂಸದರಿಗೆ ಸ್ಥಳೀಯ ಶಾಸಕರಿಗೆ ಮತದಾನದ ಅವಕಾಶ ಇತ್ತಂಡಲ ಅಕ್ಲು ಮತದಾನದ ಪಾಲ್ಪಡೆದಿಚ್ಚಾಂಡು. ತಂಕ್ಲೆಗೆ ಅವಕಾಶ ಕೋರ್ನ ಪಕ್ಷ ಪ್ರಮುಖರಿಗೆ ಕಾರ್ಯಕರ್ತರಿಗೆ ಸೊಲ್ಮೆ ಸಂದಾಯಿನ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಪುರಸಭಾ ಸದಸ್ಯರಿಗೆ ಅಭಿನಂದನೆ ಸಂದಾದ ಮಾತೆರೆಲ್ಲ ವಿಶ್ವಾಸದೆತ್ತೊಂದು ಅಭಿವೃದ್ಧಿದ ಬೇಲೆ ಮಲ್ಪೋಪಂಡು ತೆರಿಪಾಯಿರು. ನಾಗಣೆಯ ಉಡನಂತರ ಶ್ರೀ ಸೋಮನಾಥ ದೇವರಲ್ಲಿ ಆಶೀರ್ವಾದ ಬೇಡುತ್ತಾ, ಹಾಗೆ ನನ್ನ ಮತ್ತು ತಾಯಿ ರಕ್ತೇಶ್ವರಲ್ಲಿ ಕೂಡ ಆಶೀರ್ವಾದ ಬೇಡುತ್ತಾ, ಹಾಗೂ ನನ್ನ ಪಕ್ಷದ ಹಿರಿಯ ಚೇತನಗಳನ್ನು ಈ ಸಂದರ್ಭ ನೆನಪಿಸುತ್ತಾ, ಮುಖ್ಯವಾಗಿ ಸೋಮೇಶ್ವರ ಪುರಸಭೆಯು ಪ್ರಥಮ ಬಾರಿ ಪುರಸಭೆ ಆದ ನಂತರ ಇಲ್ಲಿ ಪ್ರಥಮವಾಗಿ ಅಧ್ಯಕ್ಷರಾಗಿ ಕಮಲಕ್ಕಾಗಿ ನನಗೆ ಒಂದು ಉಪಾಧ್ಯಕ್ಷರಾಗಿ ಈ ಒಂದು ಸೇವೆಯನ್ನು ಮಾಡುವಂಥ ಒಂದು ಭಾಗ್ಯವನ್ನು ನನ್ನ ಪಕ್ಷ ನನಗೆ ಕರುಣಿಸಿದೆ. ಇದಕ್ಕೆ ನನ್ನ ಪಕ್ಷದ ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ, ವಿಧಾನ ಪರಿಷತ್ ಮಾಜಿ ಸದಸ್ಯರು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಜಿಲ್ಲಾ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮುಖಂಡರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅಭಿನಂದನೆ ಸಂದಾದ ಅಭಿವೃದ್ಧಿದ ಬೇಲೆಗೆ ಶಾಸಕರ ಸಹಕಾರ ಅಗತ್ಯ. 15ನೇ ಹಣಕಾಸು ಅನುದಾನನು ಎಡ್ಡ ರೀತಿಡು ಬಳಕೆ ಮಲ್ದದು ಅಭಿವೃದ್ಧಿಗೆ ಪೂರಕವಾಯಿನ ಬೇಲೆ ಮಲ್ಪಡು ಪಂಡದು ತೆರಿಪಾಯಿರು. ಭಾರತೀಯ ಜನತಾ ಪಾರ್ಟಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಈ ದಿನ ನಮ್ಮ ಈ ಒಂದು ಸೋಮೇಶ್ವರದ ಪುರಸಭೆಯ ಚುನಾವಣೆ ಪ್ರಕ್ರಿಯೆ ಮುಗಿಯುವ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅನೇಕ ಬೇರೆ ಬೇರೆ ಕೆಲಸ ಕಾರ್ಯವನ್ನು ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅತ್ಯಂತ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿರುವಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡಲಿಕ್ಕೆ ಬಂದಿರುವಂಥದ್ದು ಕೂಡ ನಮ್ಮ ಭಾಗ್ಯ. ಜೊತೆಗೆ ನಮ್ಮ ಚಂದ್ರಶೇಖರ್ ಉಚ್ಚಿಲ್ರು, ಸಂತೋಷ್ ಬೋಳಿಯಾರ್, ನಮ್ಮ ವಿಶೇಷವಾಗಿ ನಿರಂತರವಾಗಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ನಮ್ಮ ಈ ಮಂಡಲದ ಈ ಉಪಾಧ್ಯಕ್ಷರಾಗಿ ಇದರ ಜವಾಬ್ದಾರಿಯನ್ನು ತಗೊಂಡ ಹೇಮಂತ್ ಶೆಟ್ಟಿ ಅವರು, ದಯಾನಂದ್ ತೊಕ್ಕೋಟ್ ಅವರು, ಸುಜಿತ್ ಮಾಡೂರ್ ಅವರು, ಎಲ್ಲ ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರು ನಿನ್ನೆಯಿಂದ ನಿರಂತರವಾಗಿ ಇದರ ಜೊತೆಗೆ ಇದ್ದಾರೆ. ಎಲ್ರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದೆ. ಸೋಮೇಶ್ವರ ನಂಗೆ ಮಾತ್ರ ಭಾರಿ ಖುಷಿತ ವಿಷಯ. ನಂಗೆ ಅಧ್ಯಕ್ಷರಾದ ಕಮಲಕ್ಕ, ಉಪಾಧ್ಯಕ್ಷರಾದ ರವಿಯನ್ನೇ, ಪ್ರಥಮವಾದ ಈ 14 ಜನಕ್ಕಲೇನ ಆಯ್ಕೆ ಮನ್ಪೆರ ಕಾರಣಕರ್ತರ ಮತದಾರ ಬಂಧುಲೆಗೆ ಪ್ರಥಮವಾದ ಅಭಿನಂದನೆ ಕೊರೊಂದು.
ಅಕ್ಕಲು ನಂಗೆ ಓಟು ಕೊಡ್ಪುಜೆ ಇರಂದಾಂಡ ನಮ್ಮ ಕಾರ್ಯಕರ್ತರು ರಾತ್ರಿ ಪಗಲು ಬೆನ್ಪುಜೆ ಇರಂದಾಂಡ ಇನಿ 14 ಜನ ಬತ್ತು ಜೇರ್ದಾಂಡ ಸೋಮೇಶ್ವರಡು BJP ಇಂದು ಪುರಸಭೆ ಅಧಿಕಾರ ಪತ್ತನೇಳು ಸಾಧ್ಯ ಆನಿ ರಾತ್ರಿ ಪಗಲು ಹೋರಾಟ ಮಂತದ್ದು 23 ಸೀಟ್ ಬರೋಡು ಅಂದಾನಲ್ಲ 14 ಸೀಟ್ ಬೈದಿನ ಐಕ್ ವಿಶೇಷವಾದ ಅಭಿನಂದನೆ ಮನ ಆ ಪೊರ್ತರು ಬೆನ್ನಿನಂಚಿನ ಪಾರ್ಟಿದ ವರಿಷ್ಠ ಲೀಡರ್ನಕ್ಲೆಗೆ ಕಲಾಮಟ್ಟದ ನಾಯಕರನಕ್ಲೆಗೆ ಇನಿ ಬೈದಿನಂಚಿನ ಮಾತಾ ರಾಜಕೀಯ ಲೀಡರ್ನಕ್ಲೆಗ ವಿಶೇಷವಾದ ಅಭಿನಂದನೆ ಮಂತಂದು ಕಮಲಕ್ಕಲ ಎಡ್ಡ ಅನುಭವದ 2ನೇ ಸತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಯರು ಇನಿ ಪುರಸಭೆ ತಾಲ ಅಧ್ಯಕ್ಷರಾಯರು ರವಿಯಣ್ಣನ ಬಗ್ಗೆ ಪಾತೇರಿಯರ್ನೆಜ್ಜಿ ತಾಲೂಕು ಪಂಚಾಯತ್ ಮೆಂಬರ್ ಆದ ಒಂಜಿ ಆ ರೀತಿ ತಾಲೂಕು ಪಂಚಾಯತ್ ಮೆಂಬರ್ ಆದ ಗ್ರಾಮಡು ಬೇಲೆ ಮನ್ಪೊಡ ಆ ರೀತಿ ಬೇಲೆ ಸೋಮೇಶ್ವರ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಕಮಲಾ ಅವರಿಗೆ, ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸನ್ಮಾನ್ಯ ರವಿಶಂಕರ್ ಸೋಮೇಶ್ವರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾದ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಮತ್ತು ಸೋಮೇಶ್ವರನ ಅನುಗ್ರಹವನ್ನು ಪ್ರಾರ್ಥಿಸ್ತೇನೆ. ಯಾಕೆಂತ ಹೇಳಿದ್ರೆ ಇನ್ನು ಇರುವ ಅವಧಿ ಬಹಳ ಕಡಿಮೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕಳೆದ ಅನೇಕ ವರ್ಷಗಳಿಂದ ಈ ಭಾಗದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಏನು ಅಧಿಕಾರ ನೀಡಿದ್ದಾರೆ, ಅವರ ಆಶೋತ್ತರಗಳನ್ನು ಪೂರೈಸುವಂಥ ಸಾಮರ್ಥ್ಯವನ್ನು ತಮಗೆ ಸೋಮೇಶ್ವರ ಕರುಣಿಸಲಿ ಅಂತೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಒಂದು ಸಂದಿಗ್ಧ ಕಾಲದಲ್ಲಿ ಈ ಅಧಿಕಾರ ವಹಿಸ್ಕೊಳ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಕಳೆದ 1.5-2 ವರ್ಷದ ಅವಧಿಯಲ್ಲಿ ರಾಜ್ಯ ಸರ್ಕಾರ ಅಭಿವೃದ್ಧಿ ಕುರಿತಾದ ಚಿಂತನೆ ಮಾಡದೇನೆ ಅಭಿವೃದ್ಧಿಗೆ ಬೇಕಾದ ಹಣಗಳನ್ನು ಬಿಡುಗಡೆ ಮಾಡ್ತಿಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾಗಣದ ಆರಾಧ್ಯ ದೇವರಾಯನ ಸೋಮನಾಥ ದೇವರಿಗೆ ಕೈ ಮುಗಿದು, ಮಾಗಣದ ಪೂರ ದೈವ ದೇವರಿಗೆ ಕೈ ಮುಗಿದು, ಬಾರಿ ಸೇರಿದ ಮಾತ ಪಕ್ಷದ ಮುಖಂಡರೇ ಅಂಜನೆ ಸೇರಿದ ಮಾತ ನಮ್ಮ ಪುರಸಭೆತ ನಮ್ಮ ಪಕ್ಷದ ಪೂರ ಕೌನ್ಸಿಲರ್ನಾಗಲ ಅಂಚನೆ ಪೂರ ಕ್ಷೇತ್ರದ ಕಾರ್ಯಕರ್ತರು ನನಗೆ ಭಾರಿ ಖುಷಿತ ದಿನ. ನಾನೆಂದು ಬಂಡ ಇನಿ ಕೋಟೆಗಾರ್ಡ್ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಅಂದರೆ ನಮ್ಮನೆ ಪಕ್ಷದ ಇನಿ ನಮ್ಮನೆ ಪಕ್ಷದ ನಮ್ಮ ಕಮಲಕ್ಕ 2ನೇ ಸರ್ತಿ ನಮ್ಮ ಈ ಸೋಮೇಶ್ವರ ಪುರಸಭೆತ ಅಧ್ಯಕ್ಷರಾದ ಆಯ್ಕೆ ಆಯ್ತೀರಿ. ಅಂಜನೆ ನಮ್ಮ ರವಿಶಂಕರ್ ಮಿಜಾರ್, ನಮ್ಮ ಸೋಮೇಶ್ವರ ರವಿಶಂಕರ್. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಈ ಒಂದು ಸೋಮೇಶ್ವರ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಮುಗಿದು ಈ ಭಾಗದ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಒಂದು ರೀತಿಯಾದ ಸಂಭ್ರಮವನ್ನು ಆಚರಿಸುವಂಥ ಒಂದು ಸಂದರ್ಭ ಇದು. ಬಹಳ ಮುಖ್ಯವಾಗಿ ನಮ್ಮ ಸೋಮೇಶ್ವರ ಪುರಸಭೆಯ ನೂತನ ಅಧ್ಯಕ್ಷರಾಗಿ ನಮ್ಮೆಲ್ಲರ ನಾಯಕಿ ಸರ್ತಿ ಆಯ್ಕೆ ಭಾರಿ ಖುಷಿ ಆಯ್ಕೆ ತುಂಬಗಾದೆ ಈ ಗ್ರಾಮದ ಸೀಮೆದ ಮತ್ತು ದೈವ ದೇವರನ್ನು ಮನಸ್ಸಾರೆ ಸ್ಮರಿಸ ಒಂದು ಸೋಮೇಶ್ವರ ಈ ಪುರಸಭೆತ ಈ ಒಂಜಿ ಚುನಾವಣೆ ನಮ್ಮ ಮಾತೆರೆಲ್ಲ ಈ ಒಂಜಿ ಗೌರವಾದ ಅಧ್ಯಕ್ಷರಾದ ಆಯ್ಕೆ ಆಗಿರಂಚಿನ ನಮ್ಮ ಸೋಮೇಶ್ವರ ಪುರಸಭೆಯ ಇವತ್ತಿನ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಕಮಲಕ್ಕ ಮತ್ತು ರವಿಶಂಕರ್ ಸೋಮೇಶ್ವರರವರು ಇವತ್ತು ಚುನಾಯಿತರಾಗಿ ಪಂಚಾಯತ್ನ ಪುರಸಭೆಯ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಸೋಮೇಶ್ವರ ಗ್ರಾಮ ಪಂಚಾಯತಿ 1987ರಲ್ಲಿ ಮಂಡಲ ಪಂಚಾಯತ್ ಇರುವಂಥ ಆ ಸಂದರ್ಭದಲ್ಲಿ ಪ್ರಥಮವಾಗಿ ಸೋಮೇಶ್ವರ 21ರಲ್ಲಿ ಒಂದು ಪಂಚಾಯಿತಿಯನ್ನು ಆ ಸಂದರ್ಭದಲ್ಲಿ ನಾನು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಅಮ್ಟೂರು, ಕುಡ್ಲ ಮಂಡಲ ಕ್ಷೇತ್ರ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತಬೈಲ್, ಪ್ರಧಾನ ಕಾರ್ಯದರ್ಶಿಗಳು ದಯಾನಂದ ತೊಕ್ಕೋಟು, ಸುಜಿತ್ ಮಾಡೂರು, ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಮಾಧವಿ ಉಳ್ಳಾಲ್, ಯುವ ಮೋರ್ಚಾ ಅಧ್ಯಕ್ಷರು ಮುರಳಿ ಕೊಣಾಜೆ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಪ್ರಮುಖರು ಚಂದ್ರಶೇಖರ್ ಒಚ್ಚಿಲ್, ಯಶವಂತ ದೇರಾಜೆ, ಜಯಶ್ರೀ ಕರ್ಕೇರ, ಜೀವನ್ ತೊಕ್ಕೋಟು, ಹರೀಶ್ ಅಮ್ಲಮೊಗರು ಇಂಚಿತ್ತಿ ಪಕ್ಷ ಪ್ರಮುಖರು ಮುತಾಲಿಕೆಡಿತ್ತರು. ತಹಶೀಲ್ದಾರ್ ಪುಟ್ಟರಾಜ್ BA ಚುನಾವಣಾಧಿಕಾರಿಯಾದ ಚುನಾವಣೆಯನ್ನು ನಡಪಾದ್ಕೊರಿಯರು. ಉಪ ತಹಶೀಲ್ದಾರ್ ನವನೀತ್ ಮಾಳವ, ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತ್ತಡಿ, ವಿಷಯ ನಿರ್ವಹಣಾಧಿಕಾರಿ ಅಶ್ರಫ್, ಸಿಬ್ಬಂದಿಲು ನವ್ಯ ಚುನಾವಣಾ ಪ್ರಕ್ರಿಯೆಡು ಪಾಲ್ಪಡೆದಿದ್ದರು. Your dream home at Rohan Estate near Marga Hills is within reach, with plots starting at just ₹40,000 per month. Owning a piece of this paradise is easier than ever. Bank loan facilities are available to make your dream a reality. Don't miss this opportunity to invest in Mangalore's most promising development. Call now
to book your plot and start building the life you've always wanted. Rohan Estate near Marga Hills, where your future home awaits at just rupees 40,000 per month. Call us now at 98454 90100. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಗ್ರ್ಯಾಂಡ್ ಸಿಟಿ 1ನೇ ಮಹಡಿ ತೊಕೋಡ್ ಜಂಕ್ಷನ್. ಮೊಬೈಲ್ 9632925516. ತೊಕೋಡ್ ಜಂಕ್ಷನ್ನಲ್ಲಿ ಶುಭಾರಂಭಗೊಂಡಿದೆ. ಚಿನ್ನಾಭರಣ ಅಡವು ಸಾಲ, ಖರೀದಿ ಸಾಲ, ಸ್ವಸಹಾಯ ಗುಂಪುಗಳಿಗೆ ಸಾಲ, ಸ್ಥಿರಾಸ್ತಿಗಳ ಅಡವು ಗೃಹ ಸಾಲ, ಜಾಮೀನು ಸಾಲ, ವಾಹನ ಸಾಲ, ಭದ್ರತಾ ಸಾಲ ಇತ್ಯಾದಿ ವಿವಿಧ ರೀತಿಯ ಸಾಲ ಸೌಲಭ್ಯಗಳಿಗೆ ಉಳಿತಾಯ ಖಾತೆ, ಪಿಗ್ಮಿ ಖಾತೆ, ಆವರ್ತಕ ಠೇವಣಿ, ಜಯ ಭಾರತ ನಗದು ಪತ್ರ 96 ತಿಂಗಳುಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. ಒಂದಾಗಿ ಸಾಗೋಣ, ಒಟ್ಟಾಗಿ ಬೆಳೆಯೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಗ್ರ್ಯಾಂಡ್ ಸಿಟಿ 1ನೇ ಮಹಡಿ ತೊಕೋಡ್ ಜಂಕ್ಷನ್. ಮೊಬೈಲ್ 9632925516. 0824 4626 016. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಮಾನಿ ಡಿ ಪೂಜಾರಿ 2ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಪುಟಾಣಿ ಹಿಮಾನಿ ಡಿ ಪೂಜಾರಿಗೆ ಹಾರ್ದಿಕ ಶುಭಾಶಯಗಳು. ಮುದ್ದಿನ ಕಣ್ಮಣಿ ಪುಟಾಣಿ ಹಿಮಾನಿಯ ಮುಂದಿನ ಭವಿಷ್ಯ ಶ್ರೀ ದೇವರ ಅನುಗ್ರಹದಿಂದ ಉಜ್ವಲವಾಗಲಿ ಎಂದು ಹಾರೈಸುವ ತಂದೆ ತಾಯಿ ಧನ್ರಾಜ್ ಪೂಜಾರಿ, ಶ್ರೀಮತಿ ಶ್ರದ್ಧಾ ಧನ್ರಾಜ್, ಅಜ್ಜಂದಿರು ಹರೀಶ್ ಪೂಜಾರಿ, ನಾರಾಯಣ್ ಪೂಜಾರಿ, ಅಜ್ಜಿಯಂದಿರು ಶ್ರೀಮತಿ ವಸಂತಿ ಹರೀಶ್, ಶ್ರೀಮತಿ ಸುಮಿತ್ರಾ ನಾರಾಯಣ್ ಮತ್ತು ಮನೆಯವರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ವೇದಿಕೆದ ಮುತಾಲಿಕೆಡು ನಿವೃತ್ತ ನೌಕರರ ಸಮಾಲೋಚನಾ ಸಭೆ ಸೆಬೆಸ್ಟಿಯನ್ ಸಭಾಂಗಣ ಕಟ್ಟಡ ಗುರುವಾರ ನಡೆತಂಡು. ಉಳ್ಳಾಲ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ವೇದಿಕೆದ ಸಮಾಲೋಚನಾ ಸಭೆಯನ್ನು ತೊಕ್ಕೋಡು ಒಳಪೇಟೆ ಸೆಬೆಸ್ಟಿಯನ್ ಸಭಾಂಗಣ ಕಟ್ಟಡ ಗುರುವಾರ ಅಟಣೆ ಮಾಡಿದ್ದೇರು. 7ನೇ ವೇತನ ಆಯೋಗದ ವರದಿ ಪ್ರಕಾರ 1/7/2022 31/7/24 ಅವಧಿಡು ನಿವೃತ್ತರಾಯಿನ ಸರ್ಕಾರಿ ನೌಕರರಿಗೆ ಪಿಂಚಣಿ ವಿಷಯಡ್ ಅನ್ಯಾಯ ಆತಂಡು. ಕರಿ 25 ತಿಂಗಳು ನಿವೃತ್ತಿ ಪಡೆಯಿನ ಸರ್ಕಾರಿ ನೌಕರನ ವಿಷಯಡ್ ಆಡಳಿತ ವ್ಯವಸ್ಥೆ ಆಲೋಚನೆ ಮಲ್ತೊಂದೆ ಇಚ್ಚಿ ಪನ್ಪಿನ ವಿಷಯಲು ಸಭೆಟ್ ಚರ್ಚೆಯಾಂಡು. ನಿವೃತ್ತ ಸರ್ಕಾರಿ ನೌಕರನ ವೇದಿಕೆದ ತಾಲೂಕು ಸಂಚಾಲಕರು, ನಿವೃತ್ತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ಮಂಜುಳಾ, ವೇದಿಕೆದ ಪ್ರಧಾನ ಸಂಚಾಲಕರು, ವಾಣಿಜ್ಯ ತೆರಿಗೆ ಇಲಾಖೆದ ನಿವೃತ್ತ ಪ್ರಥಮ ದರ್ಜೆ ಸಹಾಯಕರು ಗಣೇಶ್ ಸುವರ್ಣ ಸಭೆಗೂ ವಿಷಯದ ಬಗ್ಗೆ ಒಲವುಗೊರಿಯರು. ಸರ್ಕಾರದಿಂದ 7ನೇ ವೇತನ ಆಯೋಗದ ಅಡಿಯಲ್ಲಿ 2022 ಜುಲೈ ತಿಂಗಳಿನಿಂದ ಒಂದು ನಮಗೆ ವೇತನ ಇದನ್ನು ಪರಿಷ್ಕರಣೆಯನ್ನು ಮಾಡಿದ್ದಾರೆ. ಮಾಡಿಯಾದ ನಂತರ 2024 ಜುಲೈ ತಿಂಗಳವರೆಗೆ 2022 ಜುಲೈಯಿಂದ 2024 ಜುಲೈ ತಿಂಗಳವರೆಗೆ ಯಾವುದೇ ಆರ್ಥಿಕ ಸೌಲಭ್ಯ ಇಲ್ಲ. 1/2024 ಮಾತ್ರ ಆರ್ಥಿಕ ಸೌಲಭ್ಯ ಹೇಳುವಂಥ ಆದೇಶ ಸರ್ಕಾರದಿಂದ ಬಂದಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ವೇತನ 7ನೇ ವೇತನ ಆಯೋಗ ಸರ್ಕಾರದ ಒಂದು ಪ್ರಕ್ರಿಯೆಯಿಂದ ನಿಧಾನವಾಗಿ ನಮಗೆ ಆದೇಶ ಬಹಳ ತಡವಾಗಿ ಬಂದಿರ್ತದೆ. ಆದರೆ ಈ ಒಂದು ಅವಧಿಯಲ್ಲಿ ನಿವೃತ್ತರಾದವರಿಗೆ ಹಳೆ ಹಿಂದಿನ ವೇತನದ ಶ್ರೇಣಿಯಲ್ಲಿ ಅವರಿಗೆ ಪಿಂಚಣಿ ಸೌಲಭ್ಯಗಳು, ಅದು ಡಿಸ್ಚಾರ್ಜ್ ಅಮೌಂಟ್ ಇರ್ಬೋದು, ಮ್ಯೂಟೇಷನ್ ಇರ್ಬೋದು, ಎನ್ಕ್ಯಾಶ್ಮೆಂಟ್ ಇರ್ಬೋದು ಸಿಕ್ಕಿರ್ತದೆ. ಇದರಲ್ಲಿ ನಮಗೆ ಸಾಧಾರಣ ಸರಾಸರಿ ಒಂದು 8ರಿಂದ 10 ಲಕ್ಷ ರೂಪಾಯಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಮಗೆ ಆದ ನಷ್ಟ ಆಗಿರುತ್ತದೆ. ಈ ಆದೇಶ ಮುಂಚಿತವಾಗಿ 1 ವರ್ಷ ಹಿಂದೆ ಬರ್ತಿದ್ರೆ ಆ ಬೆನಿಫಿಟ್ ನಮಗೆ ಸಿಗ್ತಾ ಇತ್ತು. ಈಗ ನಮಗೆ ಸಿಗ್ತಾ ಇಲ್ಲ. ಆದ ಕಾರಣ ನಾವು ಸರ್ಕಾರದಿಂದ ಕೇಳುವಂಥದ್ದು, ಯಾಕಂದ್ರೆ ಜುಲೈ ತಿಂಗಳ 31ನೇ ತಾರೀಕು 2024 ಜುಲೈ ತಿಂಗಳಲ್ಲಿ ರಿಟೈರ್ಡ್ ಆದವರಿಗೆ ಇಲ್ಲ, ಅದೇ 31 ಆಗಸ್ಟ್ ತಿಂಗಳಲ್ಲಿ ರಿಟೈರ್ಡ್ ಆದವರಿಗೆ 10 ಲಕ್ಷ ಡಿಫರೆನ್ಸ್ ಅಮೌಂಟ್ ಅಲ್ಲಿ ಅವರಿಗೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ಡಿಫರೆನ್ಸ್ ಅಮೌಂಟ್ ಸಿಗ್ತದೆ. ನಮಗೆ ಸರ್ಕಾರದ ಆದೇಶ ತಡವಾಗಿ ಬಂದ ಕಾರಣ ನಾವು ಆ ಸೌಲಭ್ಯದ ವಂಚಿತರಾಗ್ತಾ ಇದ್ದೇವೆ. ಆ ರೀತಿ ಆಗಬಾರ್ದು.
ನಮಗೂ ಕೂಡ ಆ ಒಂದು ಅವಧಿಯಲ್ಲಿ 2022 ಜುಲೈ ತಿಂಗಳಿನಿಂದ 2024 ಜುಲೈ ತಿಂಗಳವರೆಗೆ ಅವಧಿಯಲ್ಲಿ ನಿವೃತ್ತರಾದ ಎಲ್ಲರಿಗೂ ಕೂಡ ಆ ಒಂದು ಸೌಲಭ್ಯವನ್ನು ನಮಗೆ ಆ ಹೊಸ ವೇತನ ಶ್ರೇಣಿಯಲ್ಲಿ ನಮಗೆ ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ನಾವು ಮುಂದಿಟ್ಟುಕೊಂಡು ಅದನ್ನು ನಾವು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ನಾವು ಈ ಬೇಡಿಕೆಯನ್ನು ಮೊದಲಾಗಿ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ, ಅನಂತರ ನಮ್ಮ ಈ ಸ್ಥಳೀಯ ಉಳ್ಳಾಲದ ಶಾಸಕರು ಸ್ಪೀಕರ್ ಆಗಿದ್ದಾರೆ, ಸೊ ಸ್ಪೀಕರ್ ಅವರಿಗೆ, ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ, ಆಮೇಲೆ ನಮ್ಮ ಸರ್ಕಾರದ ಕಾರ್ಯದರ್ಶಿಯವರಿಗೆ, ಇಷ್ಟು ಮಂದಿಗೆ ನಾವು ಅದನ್ನ ಸೌಲಭ್ಯ. 7ನೇ ವೇತನ ಆಯೋಗದಲ್ಲಿ 1/7/2022 ನಂತರ ನಿವೃತ್ತಿಯಾದವರಿಗೆ ನಮಗೆ ಸ್ವಲ್ಪ ಅನ್ಯಾಯ ಆಗಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ 7ನೇ ವೇತನ ಆಯೋಗ ನಿಜವಾಗಿ 1/7/2022 ನಂತರದವರಿಗೆ ಅದು ಒಂದು ರೀತಿಯಲ್ಲಿ ಇಫೆಕ್ಟ್ ಆಗಬೇಕಾಗಿತ್ತು. ಆದರೆ ನಮಗೆ ಆ ವೇತನದಲ್ಲಿ ಅದು ಆ ಸೌಲಭ್ಯ ಇದ್ದರೂ ಕೂಡ 1/7/2022ರಿಂದ 31/7/2024 ಅವಧಿಗೆ ಎಲ್ಲಿ ಯಾರು ನಿವೃತ್ತಿ ಹೊಂದ್ತಾರ ಅವರಿಗೆ ಈ ಸರ್ಕಾರದಿಂದ ಸಿಗಬೇಕಾದ ಕಮ್ಯುಟೇಷನ್, DCRG, ಆಮೇಲೆ ಲೀವ್ ಎನ್ಕ್ಯಾಶ್ಮೆಂಟ್ ಇಂಥದನ್ನೆಲ್ಲ ನಮಗೆ ಅದರಿಂದ ವಂಚಿತರಾಗಿದೆ ನಾವು. ಹಾಗಾಗಿ ಈಗ ನಿವೃತ್ತಿ ಆಗುವವರೆಗೆ ಆದವರಿಗೆ, ನಮ್ಮಂಥವರಿಗೆ ಈ ರೀತಿಯ ಒಂದು ಸೌಲಭ್ಯವನ್ನು ಸರ್ಕಾರ ಕೊಟ್ಟಿದ್ದರೆ ನಮಗೊಂದು ಈ ಸಂದರ್ಭದಲ್ಲಿ ನಮಗೊಂದು ಎಲ್ಲರಿಗೆ ಒಂದು ಉಪಯೋಗ ಆಗ್ತಿತ್ತು. ಯಾಕೆಂತ ಹೇಳಿದರೆ ಅದು ಬರೀ ನಮಗೆ ಮಾತ್ರ ಅಲ್ಲ, ಅಂದರೆ ಬರೀ ವೇತನ, ಇದು ನಿವೃತ್ತಿ ವೇತನ ಮಾತ್ರ ನಾವು ಈಗ ಪಡ್ಕೊಂಡು ಇದು ಮಾಡ್ತಾ ಇದ್ದೇವೆ. ಆದರೆ ಜುಲೈಯಲ್ಲಿ ರಿಟೈರ್ಡ್ ಆಗುವವರಿಗೆ ಅಂಥ ಸೌಲಭ್ಯ ಬರುವುದಿಲ್ಲ, ಆಗಸ್ಟಲ್ಲಿ ಇರುವವರಿಗೆ ಆ ಸೌಲಭ್ಯ ಬರ್ತದೆ ಅಂತ ಹೇಳುವಾಗ ನಮಗೆ ಯಾಕೆ ಒಂಥರ ಒಂದು ರೀತಿಯ ನಾವು ಕೂಡ ಸೇವೆಯನ್ನು ಸಲ್ಲಿಸಿದ್ದೇವೆ, ನಿಷ್ಠಾವಂತರಾಗಿ ಸೇವೆಯನ್ನು ಸಲ್ಲಿಸಿದ್ದೇವೆ. ಆಗಿದ್ದರಿಂದ ಈಗ ಆಗಸ್ಟ್ ತಿಂಗಳಲ್ಲಿ ಯಾರು ರಿಟೈರ್ಡ್ ಆದವರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಎಲ್ಲ ಸಿಗ್ತದೆ ಅದನ್ನು 1/7/2022ರಿಂದ 31/7/2024 ಅವಧಿಯಲ್ಲಿ ಯಾರು ನಿವೃತ್ತಿ ಹೊಂದಿದ್ದಾರೆ ಅವರಿಗೂ ಕೂಡ ಒಂದು ಆ ಸೌಲಭ್ಯವನ್ನು ಕೊಡಲಿಕ್ಕೆ ಸರ್ಕಾರ ಒಂದು ಮನಸ್ಸು ಮಾಡಬೇಕು ಅಂಥೇಳಿ ನಾವು ಇವತ್ತು ಇಲ್ಲಿ ಎಲ್ಲ ಸೇರಿದ್ದವರು ಒಂದು ಸರ್ಕಾರದಲ್ಲಿ ನಾವೊಂದು ನಮ್ಮ ಮನವಿಯನ್ನು ನಾವು ವಿನಯಪೂರ್ವಕವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಸಂಚಾಲಕರು, ನ್ಯಾಯಾಂಗ ಇಲಾಖೆದ ನಿವೃತ್ತ ಅಧೀಕ್ಷಕರು ನಾರಾಯಣ್ ತಲಪಾಡಿ, ಪೊಲೀಸ್ ಇಲಾಖೆದ ವೈರ್ಲೆಸ್ ಕಂಟ್ರೋಲ್ ರೂಮ್ದ ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಮೋಹನ್ ಬಂಗೇರ, ಆರೋಗ್ಯ ಇಲಾಖೆದ ನಿವೃತ್ತ ಸಿಬ್ಬಂದಿ ವಿಠಲ್ ಶೆಟ್ಟಿಗಾರ್, ವಾಣಿಜ್ಯ ತೆರಿಗೆ ಇಲಾಖೆದ ನಿವೃತ್ತರು ತಾರ್ನಾಥ್ ಇಂಚಿತ್ತಿ ಪ್ರಮುಖರು ಸಭೆಟು ಪಾಲ್ಪಡೆದು ತಂಕ್ಲಿನ ಅಭಿಪ್ರಾಯ ಮಂಡನೆ ಮಾಡ್ತಾರೆ. ಸರ್ಕಾರಿ ಇಲಾಖೆದ ಬೇತೆ ಬೇತೆ ಇಲಾಖೆದ 25 ನಿವೃತ್ತ ನೌಕರರು ಸಭೆಟು ಪಾಲ್ಪಡೆದಿದ್ದರು. 1/7/22 31/7/24 ಮುಟ್ಟ ಸೇವೆರ್ದು ನಿವೃತ್ತಿ ಪಡೆಯಿನ ಸರ್ಕಾರಿ ನೌಕರರಿಗೆ 1/8/24 ನಿವೃತ್ತಿ ಪಡೆಯಿನ ಸರ್ಕಾರಿ ನೌಕರರಿಗೆ ತಿಕ್ಕುನ ಸೌಲಭ್ಯನೇ ನ್ಯಾಯಯುತವಾದ ಒದಗಾವಡು ಪಂಡದು ಸರ್ಕಾರನ ಒತ್ತಾಯ ಸಾಯರೆ ಸಭೆಟು ತೀರ್ಮಾನ ಅಂಡು. ತೋಟಗಾರಿಕೆ ಇಲಾಖೆದ ನಿವೃತ್ತ ಸರ್ಕಾರಿ ನೌಕರರು ಸಿರಿಲ್ ರಾಬರ್ಟ್ ಡಿಸೋಜಾ ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಉಳ್ಳಾಲ ತಾಲೂಕು, ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ವೇದಿಕೆ, ಉಳ್ಳಾಲ, ದಕ್ಷಿಣ ಕನ್ನಡ ಜಿಲ್ಲೆ. ಈ ದಿನ ನಾವು 7ನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಸೌಲಭ್ಯವನ್ನು ಒದಗಿಸಿಕೊಡಲು ಈ ಒಂದು ಸಭೆಯನ್ನು ಇವತ್ತು ನಡೆಸಿದ್ದೇವೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪ್ರಧಾನ ಕಚೇರಿ ಪಡೀಲ್, ಮಂಗಳೂರು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 29 ಶಾಖೆಗಳನ್ನು ಹೊಂದಿದ್ದು ನಿರಂತರ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುತ್ತಿರುವ ಸಹಕಾರಿ ಸಂಘ. ಕಳೆದ 1 ದಶಕಗಳಿಂದ ನಿಮ್ಮ ಸೇವೆಯಲ್ಲಿ ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರಗಳು, ವಿವಿಧ ಸಾಲ ಸೌಲಭ್ಯಗಳು, ಚಿನ್ನಾಭರಣ ಸಾಲ ಪ್ರತಿ ಗ್ರಾಂಗೆ ₹4,750 ಅತಿ ಶೀಘ್ರ ಚಿನ್ನಾಭರಣ ಸಾಲ ಸೌಲಭ್ಯ, ಗೃಹೋಪಯೋಗಿ ಸಾಲ, ವ್ಯಾಪಾರ ಸಾಲ, ವಾಹನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡಗಳಿಗೆ ಸಾಲ, ಗೃಹ ನಿರ್ಮಾಣ ಸಾಲ, ಇ ಸ್ಟ್ಯಾಂಪ್ ಸೇವೆಗಳು ಆಯ್ದ ರಜಾದಿನಗಳಲ್ಲೂ ಲಭ್ಯ. ಬ್ಯಾಂಕಿಂಗ್ ಸೇವೆಗಳ ಜೊತೆ ಡಿಡಿ, ಆರ್ಟಿಜಿಎಸ್, ನೆಫ್ಟ್ ಸೌಲಭ್ಯ, ಎಕ್ಸ್‌ಪ್ರೆಸ್ ಮನಿ, ವೆಸ್ಟರ್ನ್ ಯೂನಿಯನ್, LIC ಹಾಗೂ ಎಲ್ಲ ರೀತಿಯ ವಿಮಾ ಸೇವೆಗಳು ನಮ್ಮಲ್ಲಿ ಲಭ್ಯ. ವಾರ್ಷಿಕ 2,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರುವ ನಮ್ಮ ಸಹಕಾರಿ ಸಂಘದ
ಪ್ರಧಾನ ಕಚೇರಿ ಆತ್ಮಶಕ್ತಿ ಸೌಧ, ಬೈರಾಡಿಕೆರೆ ಹತ್ತಿರ, ಪಡೇಲ್, ಮಂಗಳೂರು. ಹೊಸ ಮನೆ ನಿರ್ಮಾಣಕ್ಕೆ ಖರೀದಿಗೆ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ಮಾಡುವುದು. ವಾಸ್ತು ಪ್ರಕಾರದ ಮನೆ ನಿರ್ಮಾಣ, ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ, ಲೋನ್ ಸೌಲಭ್ಯದೊಂದಿಗೆ 3 ರಿಂದ 8 ತಿಂಗಳೊಳಗೆ ಮನೆ ಕಟ್ಟಡ ಕಾಮಗಾರಿಗಳಿಗೆ 2 ದಶಕಗಳಿಗೂ ಹೆಚ್ಚಿನ ಅನುಭವ, ಎ ದರ್ಜೆಯ PWD ಸಿವಿಲ್ ಗುತ್ತಿಗೆದಾರ ಪರವಾನಗಿ ಹೊಂದಿರುವ ಸಂಸ್ಥೆ. ಹರಿದಾಸ್ ಕೆ ಮಾಡೂರು, ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ಮಾಡೂರು. ಮೊಬೈಲ್ 9801536665, ದೂರವಾಣಿ 0824228153. ಶುಭಾರಂಭಗೊಂಡಿದೆ ಮಜಬೂತ್ ಫ್ಲೈ ಅಂಡ್ ಹಾರ್ಡ್ವೇರ್ಸ್, ವುಡ್ಲ್ಯಾಂಡ್ ಫ್ಲೈವುಡ್ನ ಫ್ಯಾಕ್ಟರಿ ಔಟ್ಲೆಟ್. ಎಲ್ಲ ರೀತಿಯ ಫ್ಲೈವುಡ್ಗಳಿಗೆ, ಡೋರ್ ವಿನ್ಯಾಸಗಳಿಗೆ ಮತ್ತು ಹಾರ್ಡ್ವೇರ್ಗಳಿಗೆ ಸಂಪರ್ಕಿಸಿ. ಮಜಬೂತ್ ಫ್ಲೈ ಅಂಡ್ ಹಾರ್ಡ್ವೇರ್, ಮಿಡ್ಲ್ಯಾಂಡ್ ಸಿಟಿ ಬಿಲ್ಡಿಂಗ್, ನೇತಾಜಿ ಆಸ್ಪತ್ರೆಯ ಎದುರುಗಡೆ, NH66, ತೊಕ್ಕೋಟು. ಮೊಬೈಲ್ 8904877662, 96633 95388. ಶ್ರೀ ದುರ್ಗಾ ಪರಮೇಶ್ವರಿ ಧ್ಯಾನ ಮಂದಿರ, ದೇವಿಪುರ, ತಲಪಾಡಿ. ಮದುವೆ, ಉಪನಯನ ಇತ್ಯಾದಿ ಶುಭ ಸಮಾರಂಭಗಳಿಗೆ, ಉತ್ತರ ಕ್ರಿಯೆ, ವೈಕುಂಠ ಸಮಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳಿಗೆ, ಸಭೆ, ಸಮಾರಂಭ, ವಿಚಾರಗೋಷ್ಠಿ, ಸತ್ಸಂಗ, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಎಲ್ಲ ರೀತಿಯ ಸೌಲಭ್ಯಗಳ ಸಭಾಮಂದಿರ. ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಾಡಿಗೆ ರಹಿತ ಉಚಿತವಾಗಿ ನೀಡಲಾಗುವುದು. ವಿದ್ಯುತ್ ಬಿಲ್ ಮತ್ತು ಸ್ವಚ್ಛತೆಯ ಕನಿಷ್ಠ ಪಾವತಿಯೊಂದಿಗೆ. ಸಂಪರ್ಕಿಸಿ 7975910123 94497730003. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಟೆಕಾರ ಪಟ್ಟಣ ಪಂಚಾಯತದ ಹೊಸ ಅಧ್ಯಕ್ಷರಾದ ಆಯ್ಕೆಯಾಯಿನ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ನಡಾರ್ವಕ್ಕ, ಉಪಾಧ್ಯಕ್ಷರು ಪ್ರವೀಣ್ ಐಬ ಗಂಬೆಲರಿಗೆ ಮಾಡೂರು ಸಾಯಿಧಾಮ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಗುರುವಾರ ರಾತ್ರಿ ಮಾನಾದಿಗ ಮಲ್ತೇರು. ಮಾಡೂರು ಸಾಯಿಧಾಮ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಗುರುವಾರ ರಾತ್ರಿಗೂ ವಾರದ ಭಜನೆ ಪೂಜಾ ಸಂದರ್ಭಡ್ ಕೋಟೆಕಾರ್ ಪಟ್ಟಣ ಪಂಚಾಯತ್ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಮಾನಾದಿಗೆ ನಡಪಾಯಿರು. ಗುರುವಾರದ ವಾರದ ಭಜನೆ ಮಹಾಪೂಜೆ ನಡತಿ ಬೊಕ್ಕ ಮಾನಾದಿಗೆ ಲೇಸು ನಡಪಾಯಿರು.
ಕೋಟೆಕಾರ್ ಪಟ್ಟಣ ಪಂಚಾಯತ್ದ ಹೊಸ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ನಡಾರ್, ಉಪಾಧ್ಯಕ್ಷರು ಪ್ರವೀಣ್ ಐ ಬಗಮಿಲರೆಗ್ ಶ್ರೀ ಸಾಯಿಬಾಬರೇನ ಸಾನ್ನಿಧ್ಯದ ಎದುರುಡು ಶಾಲು ಬಾರ್ದು ದೇವ್ಯರ್ನ ಪ್ರಸಾದ ಕೊರ್ದು ಮಾನಾದಿಗೆ ಮಲ್ತೇರು. ಬಿಜೆಪಿ ಮಂಡಲ ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕೋಟು ಎತ್ಕೊಂದು ಅಭಿನಂದನದ ಪಾತ್ರ ಪಂಡೇರು. ಈ ಒಂದು ಕೋಟೆಕಾರ್ ಪಟ್ಟಣ ಪಂಚಾಯತಿಗೆ ಇನಿ ನಡತಿನಂಚಿನ ಅಧ್ಯಕ್ಷ ಬಕ್ಕ ಉಪಾಧ್ಯಕ್ಷ ಚುನಾವಣೆ ಭಾರತೀಯ ಜನತಾ ಪಾರ್ಟಿದ ನೆಲೆಟ್ ಈ ಒಂದು ಕೋಟೆಕಾರ್ ಪಟ್ಟಣ ಪಂಚಾಯತಿ 2ನೇ ಸರ್ತಿ ಸ್ಪರ್ಧೆ ಮಂತದ್ದು ವಿಜೇತರಂಚಿನ ನಮ್ಮ ಮಾತಿರಗಳ ಆತ್ಮೀಯರದು ಪುಣಂಚಿನ ಅವೆಲಕ್ಕನೆ ಸಕ್ರಿಯವಾದ ಒಂಜಿ ರಾಜಕೀಯ ಅವೆಲಕ್ಕನೆ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳ ಸೇವೆ ಕಾರ್ಯನ ಮಂತೊಂದು ಬರುತ್ತಂಚಿನ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಮೇರೆ ಆಯ್ಕೆಯಾದ ಚುನಾವಣೆ ಈ ಅಧ್ಯಕ್ಷ ಖಾದಿಗೆ ಏರ್ದೇರು ಅರೆಗೆ ಈ ಒಂಜಿ ಸಂದರ್ಭ ನಮ್ಮ ಒಂಜಿ ಈ ಒಂಜಿ ಕ್ಷೇತ್ರದ ಪರವಾದ ಈ ಕ್ಷೇತ್ರದ ಪ್ರಮುಖರಂಚಿನ ನಮ್ಮ KP ಸುರೇಶರು ಅವೆಲಕ್ಕನೆ ಮಾತೆಲ್ಲ ಒಟ್ಟು ಸೇರಿದ ಒಂಜಿ ಯಾರಿಗೆ ಅಭಿನಂದನೆ ಮಂತೇರು. ಅವೆಲಕ್ಕನೆ ಆ ದೇವರನ ಅನುಗ್ರಹ ಸದಾ ಕಾಲ ಅರಮಿ ತುಪ್ಪೊಡು ಅವೆಲಕ್ಕನೆ ರಾಜಕೀಯ ಕ್ಷೇತ್ರ ನನಾತ್ ದುಂಬುದಿನಟ್ಟು ಎಡೆಡ್ಡೆ ಒಂಜಿ ಉನ್ನತ ಸ್ಥಾನಮಾನಗಳ ಅರೆಗೆ ತಿಕ್ಕೊಡು ಅವೆಲಕ್ಕನೆ ಈ ತಿಕ್ಕಿನಂಚಿನ ಒಂಜಿ ಅವಧಿಡ್ ಕೋಟೆಕಾರ್ ಪಟ್ಟಣ ಪಂಚಾಯತ್ ಸರ್ವಾಂಗೀಣ ಅಭಿವೃದ್ಧಿ ಮನ್ಪೆರೆ ಅವೆಲಕ್ಕನೆ ಮಾತೆರನ್ನ ಒಟ್ಟು ಸೇರ್ಪದ ಕೆಲಸ ಕಾರ್ಯನ ಮನ್ಪೆರೆ ಅರೆಗೆ ಆ ಸಾಯಿಬಾಬಾ ಅನುಗ್ರಹ ಮನ್ಪಡ ಅವೆಲಕ್ಕನೆ ನಮ್ಮೊಂದು ಬೈದಂಚಿನ ಮಾತು ದೈವನಕ್ಲ ಅನುಗ್ರಹ ಮನ್ಪಡೊಂದು ಪಣೊಂದು ಈ ಸಂದರ್ಭದ ಅರೆಗೆ ಪ್ರೀತಿಪೂರ್ವಕವಾದ ಈ ಸಂದರ್ಭ ಸ್ವಾಗತ ಮಂತಂದಿಲ್ಲ. ತಂಕ್ಲೆಗೆ ತೋಚಾಯಿನ ಅಭಿಮಾನ ಪ್ರೀತಿಗೂ ಸೊಲ್ಮೆ ಸಂದಾದ ಪಾತೆರ್ನ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಬೊಕ್ಕ ಪ್ರವೀಣ್ ಬಗಂಬಿಲ ಬಿಜೆಪಿ ಪಕ್ಷ ತಂಕ್ಲೆಗೆ ಜನಸೇವೆಗೆ ಅವಕಾಶ ಕೊಡ್ತುಂಡು. ಮುಖಂಡರಿನ ಮಾರ್ಗದರ್ಶನ ಕಾರ್ಯಕರ್ತ ಬಂಧುಲಿನ ಸಹಕಾರಡು ಪಟ್ಟಣ ಪಂಚಾಯತ್ ಸದಸ್ಯರನ ಬೆಂಬಲಡು ಎಡ್ಡೆ ಬೇರೆ ಮಲ್ಪೋ ಪಂಡ ತೆರಿಪಾಯರು. ಸೋಮನಾಥ ದೇವೇರ್ನ ಪಾದಾಗ ಬೂರೊಂದು ಅಂಚನೆ ಕೊಂಡಾನ ಮೂವೇರು ಸತ್ಯಲೇನಕ್ಕೆ ಅಡ್ಡ ಬೂರೊಂದು ಅಂಚನೆ ನಮ್ಮ ಮಾಡೂರು ಶ್ರೀ ಸಾಯಿ ಮಂದಿರದ ಗುರುಕುಲ್ನ ಸಿರಿಡಿ ಸಾಯಿಬಾಬಾಗ ಪಾದಾಗ ಬೂರೊಂದು ಅಂಚನೆ ಗಣಪತಿ ದೇವರುಗಳ ಪಾದಾಗ ಬೂರೊಂದು ಇನಿಯ ನಾನು ಕೋಟೆಕಾರ್ ಪಟ್ಟಣ ಪಂಚಾಯತ್ದ ಒಂಜಿ ಅಧ್ಯಕ್ಷ ಆದ ಒಂಜಿ ಪಕ್ಷದ ಪೂರ ನಾಯಕಿಯರು ನಮ್ಮ ಪೂರ ಕೌನ್ಸಿಲರ್ ನಕ್ಲು ಪೂರ ಒಂಜಿ ಊರ್ದಕ್ಲು ಮಾತೆರ್ನಲ ಒಂಜಿ ಸಹಕಾರಡು ಅನಿನಿ ಒಂಜಿ ಅಧ್ಯಕ್ಷ ಆದ ಆಯ್ಕೆ ಮಲ್ತದೇರು ಎನ್ನ ಈ ಒಂಜಿ ಅಧಿಕಾರ ಅವಧಿಡ್ ಮಾತೆರ್ನಲ ಒಂಜಿ ಎಂಕ್ ಸಹಕಾರ ಬೋಡು ಯಾನೊಂಜಿ ಪ್ರಾಮಾಣಿಕವಾದ ಒಂಜಿ ನ್ಯಾಯದ ಒಂಜಿ ಗ್ರಾಮಸ್ಥರನ ಪರವಾದ ನ್ಯಾಯದ ಪರವಾದ ಉಂತುದು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಅಂಚಿತುದು ಎಡ್ಡೆ ಬೇಲೆನು ಮಲ್ಪೆ ಪ್ರಾಮಾಣಿಕವಾದ ಬೇಲೆ ಮಲ್ಪೆ ಪನೊಂದು ಈ ಸಂದರ್ಭಡು ಪನೊಂದುಲ್ಲ ಇಂಕ ಮಾತೆರ್ನಲ ಸಹಕಾರ ಬೋಡು. ಗ್ರಾಮದ ಸೋಮನಾಥ ದೇವರನ್ನು ಮನಸಾರೆ ಸ್ಮರಣೆ ಮಾಡುತ್ತಾ ಕ್ಷೇತ್ರದ ಸಾಯಿಬಾಬರನ್ನು ಸ್ಮರಣೆ ಮಾಡುತ್ತಾ ಇವತ್ತು ಬಹಳ ವಿಶೇಷ ಗುರುವಾರ ದಿವಸ ಆ ಬಾಬರ ವಿಶೇಷವಾದಂಥ ದಿನದಲ್ಲಿ ನಮಗೆ ಒಂದು ಕ್ಷೇತ್ರಕ್ಕೆ ಬರುವಂಥ ಯೋಗವನ್ನು ಒದಗಿಸಿಕೊಟ್ಟಿದ್ದಾರೆ. ಅದರ ಒಟ್ಟಿಗೆ ಆ ಸಾಯಿಬಾಬರ ಆ ಪ್ರಸಾದವನ್ನು ನಮಗೆ ಕರುಣಿಸಿದ್ದಾರೆ. ಈ ಪ್ರಸಾದವನ್ನು ಸ್ವೀಕರಿಸುವಂಥ ಯೋಗ ಭಾಗ್ಯವನ್ನು ನಮಗೆ ಒದಗಿಸಿಕೊಟ್ಟಂಥ ಈ ಒಂದು ಸಾಯಿಬಾಬಾ ಮಂದಿರದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಪ್ರಮುಖರು ಸುರೇಶಣ್ಣ ಅದೇ ರೀತಿ ಜೀವನನ್ನ ಇವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಈ ಭಾಗದಲ್ಲಿ ಕೋಟೆಕಾರ್ ಪಟ್ಟಣ ಪಂಚಾಯತಿನ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ತಳಮಟ್ಟದಿಂದ ಜನರಿಗೆ ಸಿಗುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಒಳ್ಳೆಯ ರೀತಿಯ ಪಟ್ಟಣ ಪಂಚಾಯತಿಗೆ ಒಳ್ಳೆಯ ಹೆಸರು ಬರುವಂಥ ಒಂದು ಕೆಲಸ ಕಾರ್ಯವನ್ನು ಮುಂದಿನ ಅವಧಿಯಲ್ಲಿ ನಾವು
ಖಂಡಿತವಾಗಿ ಆ ಬಾಬರ ಆಶೀರ್ವಾದದೊಂದಿಗೆ ಮಾಡ್ತೇವೆ ಅಂತ ಹೇಳ್ತಾ ಆ ಬಾಬರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾಡೂರು ಸಾಯಿಧಾಮ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮೊಕ್ತೇಸರರು ಸುರೇಶ್ ಕೆಪಿ, ಅರಣಬೊಡಿದಿ ಶ್ರೀಮತಿ ಚಂದ್ರಕಲಾ ಸುರೇಶ್, ಶ್ರೀ ಸಾಯಿ ಫ್ರೆಂಡ್ಸ್ ಗೌರವ ಅಧ್ಯಕ್ಷರು ಶಶಿಧರ್ ಪೂಂಜಾ, ಕಾರ್ಯಾಧ್ಯಕ್ಷರು ನವೀನ್ ಕೊಂಡಾಣ, ಪರಿಸರದ ಪ್ರಮುಖರು ಶಿವಣ್ಣ ಪೂಜಾರ್, ಸ್ಥಳೀಯ 11ನೇ ವಾರ್ಡ್ ಸಮಿತಿ ಬಿಜೆಪಿ ಅಧ್ಯಕ್ಷರು ಜೀವನ್ ಕೆಪಿ, ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಸಂತೋಷ್, ಪ್ರವೀಣ್ ತಾರಿಪಟ್ಪು, ಇಂಚಿತಿ ಪ್ರಮುಖರು ಈ ಪೊರ್ತೋಡುಗೇತರು. ಅನುಮೊಬೈಲ್ ನಿಮಗಾಗಿ ನೀಡುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ದೀಪಾವಳಿ ಸೇಲ್. ಸ್ಮಾರ್ಟ್ಫೋನ್ ಖರೀದಿದಾರರಿಗೆ ಸಂತಸದ ಸುದ್ದಿ. ಅತ್ಯಾಕರ್ಷಕ ಕೊಡುಗೆಗಳು, ಸರಿಸಾಟಿಯಿಲ್ಲದ ಬೆಲೆಗಳಲ್ಲಿ ಹಲವು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಬಿಗ್ ಫೆಸ್ಟಿವಲ್ ಸೇಲ್, ಮೆಗಾ ಎಕ್ಸ್ಚೇಂಜ್ ಆಫರ್, buy one get one free with replacement warranty, get ಸ್ಮಾರ್ಟ್ ವಾಚ್ ಫ್ರೀ ವಿತ್ ಸ್ಮಾರ್ಟ್ಫೋನ್ಸ್, ಸ್ಮಾರ್ಟ್ಫೋನ್ ಪಡೆಯಿರಿ, ಲಕ್ಕಿ ಕೂಪನ್ ಪಡೆಯಿರಿ ಹಾಗೂ ಗೆಲ್ಲಿರಿ. 0% ಡೌನ್ ಪೇಮೆಂಟ್ ನೊಂದಿಗೆ ಐಫೋನ್ ಪಡೆಯಿರಿ, 24 ತಿಂಗಳವರೆಗೆ EMI ಲಭ್ಯ. ನಿಮ್ಮ ಬಜೆಟ್ಗೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಮ್ಮಿಚ್ಛೆಯ ಸ್ಮಾರ್ಟ್ಫೋನ್ ಅಪ್ಗ್ರೇಡ್ ಆಗಿರಿ. ಹೊಸ 5Gಗೆ ಆಫರ್ ಮೇಲೆ ಆಫರ್ಗಳು ನಿಮ್ಮ ಅನು ಮೊಬೈಲ್ನಲ್ಲಿ ಮಾತ್ರ. ಹಿಂದೆ ಭೇಟಿ ಕೊಡಿ ಅನು ಮೊಬೈಲ್, ಮಹೇಶ್ ಕಾಂಪ್ಲೆಕ್ಸ್ ನಿಯರ್ ಫ್ಲೈಓವರ್, ತೊಕ್ಕೊಟ್ಟು, ಮಂಗಳೂರು. ಕಾಂಟ್ಯಾಕ್ಟ್ 9148817291. ಶುಭಾರಂಭಗೊಂಡಿದೆ ಎಸ್ಎಸ್ ಮಾರ್ಬಲ್ ಅಂಡ್ ಗ್ರಾನೈಟ್. ಜಪ್ಪಿನಮಗರು ಪರಿಸರದಲ್ಲಿ ಕಾರ್ಯಾಚರಿಸುತ್ತಿದ್ದ ಎಸ್ಎಸ್ ಮಾರ್ಬಲ್ ಅಂಡ್ ಗ್ರಾನೈಟ್ ಸಂಸ್ಥೆ ಕೊಲ್ಯದಲ್ಲಿ ಶುಭಾರಂಭಗೊಂಡಿದೆ. ಎಲ್ಲ ರೀತಿಯ ಮಾರ್ಬಲ್ ಮತ್ತು ಗ್ರಾನೈಟ್ಗಳಿಗೆ ಅತ್ಯುತ್ತಮ ಗುಣಮಟ್ಟ, ಅತ್ಯುತ್ತಮ ಅಳವಡಿಕೆಯ ಕೆಲಸ. ಎಸ್ಎಸ್ ಮಾರ್ಬಲ್ ಅಂಡ್ ಗ್ರಾನೈಟ್ ಮಾಲಕರು ಜಿತೇಂದ್ರ ಸಿಂಗ್ ಚೌಧರಿ, ಸಾಯಿ ನಿಕೇತನ್, ಫಸ್ಟ್ ಕೊಲ್ಯ, HP ಪೆಟ್ರೋಲ್ ಬಂಕ್ ಎದುರುಗಡೆ, ಕೊಲ್ಯ ಶ್ರೀ ಅನ್ನಪೂರ್ಣೇಶ್ವರಿ ಸೌಭಾಗ್ಯ ಸದನದ ಹತ್ತಿರ. ಮೊಬೈಲ್ 958162901901, 9591182932, 9448529352. ಸುದ್ದಿಗೊಂಚಿಲಿಗೆ ಸ್ವಾಗತ. ಬಬ್ಬುಕಟ್ಟೆ ಹಿರಾ ಶಿಕ್ಷಣ ಸಂಸ್ಥೆಡು 2023-24 ಶೈಕ್ಷಣಿಕ ಸಾಲಡು SSLC ಬಕ್ಕ PUC ಪರೀಕ್ಷೆಡು ಟಾಪರ್ ಬಕ್ಕ ಡಿಸ್ಟಿಂಕ್ಷನ್ ಪಡೆಯಿನ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮನ ಬುಧವಾರ ನಡಪಾಯಿರು. ಬಬ್ಬುಕಟ್ಟೆ ಹಿರಾ ಶಿಕ್ಷಣ ಸಂಸ್ಥೆಡು 2023-24 ಶೈಕ್ಷಣಿಕ ಸಾಲ್ಡ್ SSLC ಬೊಕ್ಕ PUC ಅತ್ಯುನ್ನತ ಬೊಕ್ಕ ಉನ್ನತ ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಲೇಸನು ಹಿರಾ ವಿದ್ಯಾಸಂಸ್ಥೆದ ಮೊಹಮ್ಮದ್ ಸಿರಾಜುಲ್ ಹಸನ್ ಸಭಾಂಗಣಡು ಗುರುವಾರ ನಡಪಾಯಿರು. And once again, our third hearty congratulations, Fatima Nihala. You are well done. Hearty congratulations to you too. Rehana Nasia Munawar is the third topper from the science. Halima Vidat is the second top. ಲಿಸ್ಟ್ ಪಾಲ್ಪಡೆಯಿನ ಮೌಲ್ಯ ಶಿಕ್ಷಣದ ಮುಖ್ಯಸ್ಥರು ಸೈಯದ್ ಶುಹೈಬ್ ಹುಸೈನ್ ನದ್ವಿ, ಹಿರಾ ಶಿಕ್ಷಣ ಸಂಸ್ಥೆದ ವಿದ್ಯಾರ್ಥಿಲೆಡ ಭೌತಿಕ ಶಿಕ್ಷಣದೊಟ್ಟಿಗೆ ಮೌಲ್ಯಾಧಾರಿತ ಶಿಕ್ಷಣ ಕೊರೊಂದುಪ್ಪುನಿ ಶ್ಲಾಘನೀಯ. ಕಲಿಕೆ ಪನ್ಪಿನವು ಈ ಜೀವನಗ ಮಾತ್ರ ಅತ್ತು ಪರಲೋಕಡ್ಲ ಇಂಚಿನ ಶಿಕ್ಷಣದ ನಮ್ಮ ಜಯಶಾಲಿ ಯಾವುಲಿ ಪಾಂಡೆ ತೆರಿಪಾಯಿರು. If you are acknowledging Allah's blessings upon you and you are utilizing the gifts of Allah subhanahu wa ta'ala that are given to you, this is the real shukr. And this is the achievement. If you are neglecting the bounties of Allah subhanahu wa ta'ala, ignoring the talents that Allah subhanahu wa ta'ala has given to you, so this is the failure in our life. The successful is not one
who is awarded among the people, the successful one is the person who is boosted and encouraged and inspired to work hard and to create new thing in this world. So this time when you decide in your mind and you take the decision in your heart, I will do new thing in my life, I will start new journey in my life, I will achieve new thing in my life, this is the moment, is real moment for your award. My dear students, the second message I would like to pass from this dais towards you is, Hira institution is not like other institution to provide just the ocean of the informations of different subjects. This is the place to nurture the new generation. This is the place to create new minds. This is the place to generate good and healthy generation for our community. Hira institution has balanced educational system. That's why we have value education department along with other departments. And I'm very glad and very thankful to my dear students who express their experience in this institution, and really they are inspired by value education and religious and Islamic studies here in this institution. ಕುರ್ಕಾರ್ಮಿಲ್ ವಯಸ್ಸಿನ ಸಂಸದ ಸಂಚಾಲಕರು ಜನಾಬ್ ಅಬ್ದುಲ್ ರೆಹಮಾನ್ ಪ್ರಾಸ್ತಾವಿಕ ಪಾತ್ರ ಪಂಡಿರು. The parents who have come here, we are also going to give you another session of counseling from our esteemed counselor here. She was also the principal of our PU college, Kanis Fatima. She is now doing independently the job of parental guidance to different classes. Today especially we have chosen the high school students, parents, because this is the time of a team, or the parents, they find it difficult to cope up with the changing behavior of the students at this age, and it needs definitely some sort of guidance for the parents. And after this session, after this, she is going to address the parents of the high school. I am really thrilled or happy to note that many of the parents have attended today's this event. ಶಾಂತಿ ಎಜುಕೇಷನಲ್ ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರು ಜನಾಬ್ ಕೆಎಂ ಶರೀಫ್, ಅಧ್ಯಕ್ಷರು ಜನಾಬ್ ಎಎಚ್ ಮಹಮೂದ್, ಕಾರ್ಯದರ್ಶಿ ಜನಾಬ್ ಅಬ್ದುಲ್ ಕರೀಂ, ಸಂಚಾಲಕರು ರೆಹಮತುಲ್ಲಾ, ಆಡಳಿತಾಧಿಕಾರಿ ಜಾಕಿರ್ ಹುಸೇನ್, ಟ್ರಸ್ಟಿಲು ಉಮರ್ ಬಾವಾ, ಅಬ್ದುಲ್ ಖಾದರ್, ಹನೀಫ್, ಹಸನಬ್ಬ, ಶಾಲಾ ಪಿಆರ್ಒ ನಿಜಾಮುದ್ದೀನ್, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಅಹಮದ್ ಶರೀಫ್, ಉಪಾಧ್ಯಕ್ಷರು ಅಬ್ದುಲ್ ಸಲಾಂ, ಇಂಚಿತ್ತಿ ಪ್ರಮುಖರು ಲೇಸ್ಟ್ ಪಾಲ್ಪಡೆದಿದ್ದರು. ಈ ಪೊರ್ತು ಎಸ್ಎಲ್ಸಿ ಬೊಕ್ಕ ಪಿಯುಸಿಡ್ ಹೆಚ್ಚ ಅಂಕ ಪಡೆಯಿನ ವಿದ್ಯಾರ್ಥಿಗಳನ್ನು ಗೌರವಿಸಾಯರು. ಹಿರಾ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಮಂಜುಳಾ ಕುಮಾರಿ ಸಭೆ ನೆತ್ಕೊಂಡೇರು. ಶಾಲಾ ಶಿಕ್ಷಕಿಯರು ಹಲೀಮಾ ಜಜೀಲಾ ಆಸ್ರಿನ್ ಸಭೆ ಸುಧಾರಿಕೆ ಮಂತೇರು. ಹಿರಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಫಾತಿಮಾ ಮೆಹರೂನ್ ಸೊಲ್ಮೆ ತಂದಾಯರು. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಆಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೀರಿ ಕೋಟೆಕಾರು 53ನೇ ವರ್ಷದ ಸಾರ್ವಜನಿಕ ಬೀರಿ ಗಣೇಶೋತ್ಸವ ದಿನಾಂಕ 7/9/2024 ರಿಂದ 9/9/2024 ರವರೆಗೆ. ಸ್ಥಳ ಶ್ರೀ ಗಣೇಶ ಭಜನಾ ಮಂದಿರ ಆವರಣ, ಬೀರಿ ಕೋಟೆಕಾರು. ದಿನಾಂಕ 1/9/24 ಆದಿತ್ಯವಾರ ಬೆಳಿಗ್ಗೆ 8:30 ರಿಂದ ಉಚ್ಚಿಲಭೂಮಿ ವಿದ್ಯಾಸಂಸ್ಥೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು. ದಿನಾಂಕ 7 ಶನಿವಾರ ಬೆಳಿಗ್ಗೆ 6:30ಕ್ಕೆ ಶ್ರೀ ಗಣೇಶ ವಿಗ್ರಹ ಪ್ರತಿಷ್ಠೆ
10:30ರಿಂದ ಭಜನಾ ಕಾರ್ಯಕ್ರಮ, 12:30ಕ್ಕೆ ಪುಷ್ಪಾಂಜಲಿ ಮಹಾಪೂಜೆ ಪ್ರಸಾದ ವಿತರಣೆ. ಮಧ್ಯಾಹ್ನ 2ರಿಂದ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ, ಸಂಜೆ 6ರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ, 8ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, 8:30ಕ್ಕೆ ದೀಪಾರಾಧನೆ, ಹೂವಿನ ಪೂಜೆ, ಮಹಾಪೂಜೆ ಪ್ರಸಾದ ವಿತರಣೆ. ದಿನಾಂಕ 8 ಆದಿತ್ಯವಾರ ಬೆಳಿಗ್ಗೆ 7:30ಕ್ಕೆ ಗಣಹೋಮ, ಪ್ರಾತಃಪೂಜೆ, ಶ್ರೀ ಗಣೇಶ ಸ್ತುತಿ, ಲಲಿತ ಸಹಸ್ರನಾಮ ಪಠಣ. ಬೆಳಿಗ್ಗೆ 10ರಿಂದ ಭಜನಾ ಕಾರ್ಯಕ್ರಮ, ಮಧ್ಯಾಹ್ನ 12:30ಕ್ಕೆ ಪುಷ್ಪಾಂಜಲಿ ಮಹಾಪೂಜೆ ಪ್ರಸಾದ ವಿತರಣೆ. ಮಧ್ಯಾಹ್ನ 1 ಗಂಟೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ. 2:30ರಿಂದ ದಿವಂಗತ ಜಲಂಧರ್ ರೈ ಸ್ಮರಣಾರ್ಥ ಶ್ರೀಕೃಷ್ಣ ಸಂಧಾನ, ಯಕ್ಷಗಾನ ತಾಳಮದ್ದಳೆ. ಸಂಜೆ 6ರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ, 8ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಗರುಡ ಪಂಚಮಿ, ತುಳು ನಾಟಕ. 8:30ಕ್ಕೆ ದೀಪಾರಾಧನೆ, ಹೂವಿನ ಪೂಜೆ, ಮಹಾಪೂಜೆ ಪ್ರಸಾದ ವಿತರಣೆ. ದಿನಾಂಕ 9 ಸೋಮವಾರ ಬೆಳಿಗ್ಗೆ 7:30ಕ್ಕೆ ಗಣಹೋಮ, ಪ್ರಾತಃಪೂಜೆ, ಶ್ರೀ ಗಣೇಶ ಸ್ತುತಿ, ಲಲಿತ ಸಹಸ್ರನಾಮ ಪಠಣ. 9ರಿಂದ ಭಜನಾ ಕಾರ್ಯಕ್ರಮ, ಮಧ್ಯಾಹ್ನ 12:30ಕ್ಕೆ ಪುಷ್ಪಾಂಜಲಿ ಮಹಾಪೂಜೆ ಪ್ರಸಾದ ವಿತರಣೆ. 1:30ರಿಂದ ಭಜನಾ ಕಾರ್ಯಕ್ರಮ, ಮಧ್ಯಾಹ್ನ 3 ಗಂಟೆಗೆ ದೀಪಾರಾಧನೆ, ಮಹಾಪೂಜೆ, 3:30ಕ್ಕೆ ಧ್ವಜಾವರೋಹಣ. ಸಂಜೆ 4 ಗಂಟೆಗೆ ಶ್ರೀ ಮಹಾಗಣಪತಿ ದೇವರ ವಿಸರ್ಜನಾ ಶೋಭಾಯಾತ್ರೆ. 4:30ರಿಂದ ಸ್ವರಭಾವ ಲಹರಿ. ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಸರ್ವ ಸದಸ್ಯರು, ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೀರಿ ಕೋಟೆಕಾರು. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ 9 ಕೆರೆತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡ್ ಮುಕ್ಕಚ್ಚೇರಿ ಫ್ರೆಂಡ್ ಸರ್ಕಲ್ ಸಹಕಾರಡ್ ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ದನಿರಲ್ ಉಳ್ಳಾಲ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಗುರುವಾರ ನಡೆತಂಡು. ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿದ ನಿರಲ್ಡ್ ಉಳ್ಳಾಲ ಮುಕ್ಕಚ್ಚೇರಿ ಫ್ರೆಂಡ್ ಸರ್ಕಲ್ ಸಹಕಾರಡು 9 ಕೆರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆದ ಮುತಾಲಿಕೆಡ್ ಶಾಲಾ ವಟಾರಡು ಉಳ್ಳಾಲ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿನ ಗುರುವಾರ ಅಟಣೆ ಮಲ್ದಿದ್ದೇರು. ಪ್ರತಿಭಾ ಕಾರಂಜಿದ ನೋಡಲ್ ಅಧಿಕಾರಿ ಶ್ರೀಮತಿ ಅನ್ನಪೂರ್ಣ ತುಡರ್ ಬೆಳಗಾದ ಪ್ರತಿಭಾ ಕಾರಂಜಿನ ಉದಿಪನ ಮಲ್ದೇರು. ಮುಖ್ಯವಾಹಿನಿಗೆ ನಮ್ಮ ಸ್ಪರ್ಧೆಡು ಗೆಂದುನಿ ಕೇವಲ 3 ಜನ ಆಂಡ ಸ್ಪರ್ಧಾ ಸ್ಫೂರ್ತಿಡು ಪಾಲ್ಪಡೆದು ಸೋಲು ಗೆಲುವನ್ನು ಸಮಾನವಾದ ಸ್ವೀಕಾರ ಮನ್ಪೊಡು. ಕ್ರೀಡಾ ಸ್ಫೂರ್ತಿ ಮನೋಭಾವ ಬುಲೆಪಾಡು ಪಂಡದ ಶ್ರೀಮತಿ ಅನ್ನಪೂರ್ಣ ಪ್ರತಿಭಾ ಕಾರಂಜಿರು ಪಾಲ್ಪಡಿಪಿನ ವಿದ್ಯಾರ್ಥಿಗಳಿಗೆ ಎಡಬೈಕೇರು. ಗೆಲುವು ಕೇವಲ 3 ಜನರಿಗೆ ಮಾತ್ರ. ಸೋಲು ಗೆಲುವನ್ನು ಸಮಾನವಾಗಿ ನಾವು ಸ್ವೀಕರಿಸಬೇಕು. ಅದಕ್ಕೆ ಸ್ಪೋರ್ಟಿವ್ ಸ್ಪಿರಿಟ್ ಅಂತ ಕರೀತಾರೆ, ಕ್ರೀಡಾ ಸ್ಫೂರ್ತಿ ಅಂತ. ಈ ಕ್ರೀಡಾ ಸ್ಫೂರ್ತಿಯನ್ನು ನೀವು ನಿಮ್ಮಲ್ಲಿ ಅಡಗಿಸಿಕೊಂಡು ನೀವು ಉತ್ತಮವಾದಂಥ ಪ್ರದರ್ಶನ ಕೊಡಬೇಕು. ಆ ಉತ್ತಮ ಪ್ರದರ್ಶನಗಳಲ್ಲಿ ಅತ್ಯುತ್ತಮವಾದದ್ದನ್ನು ನಾವು ಆಯ್ಕೆ ಮಾಡ್ತಾರೆ ತೀರ್ಪುಗಾರರು. ಹಾಗಾಗಿ ಗೆದ್ದರೆ ಸಂತೋಷ ಪಡಿ, ಹಾಗೆ ಏನಾದರೂ ನಿಮಗೆ ಪ್ರೈಸ್ ಬಂದಿಲ್ಲ ಅಂದರೆ ಅದಕ್ಕೆ ದುಃಖ ಪಡಬೇಕಾದಂಥ ಅಗತ್ಯ ಏನೂ ಇಲ್ಲ. ಯಾಕಂದರೆ ಸೋಲೆ ಗೆಲುವಿನ ಸೋಪಾನ. ಈ ವರ್ಷ ಸೋತವನು ಮುಂದಿನ ವರ್ಷ ಗೆಲ್ಲಬಹುದು. ಹಾಗಾಗಿ ನಾವು ಎಲ್ಲಿ ಎಡವಿದ್ದೀವಿ, ನಾವು ಎಲ್ಲೂ ಇನ್ನೂ ನಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹೆಚ್ಚೆಚ್ಚು ಸುಧಾರಿಸಿಕೊಳ್ಬೇಕು ಅನ್ನೋದನ್ನು ನೀವು ಹೊರೆ ಹಚ್ಚಿ ನೋಡಬೇಕಾಗ್ತದೆ. ಇಲ್ಲಿ ನಾವು ವಿವಿಧ ಶಾಲೆಗಳಿಂದ ಅತ್ಯುತ್ತಮವಾದಂಥ ತೀರ್ಪುಗಾರರನ್ನು ಆಯ್ಕೆ ಮಾಡಿ ಅವರನ್ನು ಹೊರೆ ಹಚ್ಚೋದಕ್ಕೆ ಅಂತ ಕಲಿಸಿದ್ದೀವಿ. ನೋಡಿ, ಮೊದಲಿನ ಕಾಲದಲ್ಲಿ ಶಿಕ್ಷಕ ಗುರು ಎಲ್ಲವನ್ನ ಹೇಳಿಕೊಡುವವನಾಗಿದ್ದ. ಈಗ ಶಿಕ್ಷಕ ಕೇವಲ ಮಾರ್ಗದರ್ಶಕ ಅಷ್ಟೇ. ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥದ್ದು, ಯಾವ ದಾರಿಯಲ್ಲಿ ಹೋದರೆ ಸರಿ ಅನ್ನೋದನ್ನು ಮಕ್ಕಳಿಗೆ, ಸಮಾಜಕ್ಕೆ, ಪೋಷಕರಿಗೆ ತೋರಿಸಿಕೊಡೋದಕ್ಕೆ ಇರುವಂಥವನು ಗುರು. ಲೇಸ್ತ ಗುರ್ಕಾರನ ವಯಸ್ಸೊಂದು ಪಾತೆರ್ನ ಹಳೆಕೋಟೆ ಸೈಯದ್ ಮದನಿ ಶಿಕ್ಷಣ ಸಂಸ್ಥೆದ ಮುಖ್ಯೋಪಾಧ್ಯಾಯರು KMK ಮಂಚನಾಡಿ ಶುಭ ಹಾರೈಸಿದರು. ಸರ್ಕಾರಿ ಶಾಲೆಯನ್ನು ನಾವು ನೋಡಿದಾಗ
ಎಲ್ಲ ಕಡೆಗಳಲ್ಲಿ ಒಂದು ಅವೇರ್ನೆಸ್ ಇದೆ. ಇವತ್ತು ವಿದ್ಯಾರ್ಥಿ ರಕ್ಷಕರು, ಪೇರೆಂಟ್ಸಿನವರು, ಊರಿನವರು ಎಲ್ಲರೂ ಆಕರ್ಷಿತರಾಗೋದು ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಮಾತ್ರ ಅಂತೇಳಿ. ಇದಕ್ಕೆ ಭಿನ್ನರಾಗಿ MFC ಅವರು ಕಾರ್ಯನಿರ್ವಹಿಸ್ತಾ ಇರುವುದು ನಾನು ತಿಳಿದುಕೊಂಡಿದ್ದೇನೆ. ಯಾಕಂದರೆ ಉಳ್ಳಾಲದಲ್ಲಿ 40 ವರ್ಷಗಳಿಂದ ನಾನು ಸೇವೆ ಮಾಡ್ತಾ ಇದ್ದೇನೆ. ಈ 40 ವರ್ಷದ ಸೇವೆಯಲ್ಲಿ ಬೇರೆ ಕಡೆಗಳನ್ನು ನಾವು ಹೋಲಿಸಿ ನೋಡಿದಾಗ MFC ಅವರು ಇಲ್ಲಿ ಒಂದು ಸ್ಪೋರ್ಟ್ಸ್ ಆಗಲಿ, ಶಾಲೆಗೆ ಸಂಬಂಧಿಸಿದ ಸ್ಪೋರ್ಟ್ಸ್ ಆಗಲಿ, ಇತರ ಯಾವುದೇ ವಿಚಾರಗಳಾಗಲಿ, ಇದು ಎಲ್ಲದಕ್ಕೂ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವರ ಮನೆಯಲ್ಲಿ ಆಗುವ ಮದುವೆಯಲ್ಲಿ ಯಾವ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಕೊರತೆಗಳು ಕಾಣಬಾರ್ದು ಅಂತೇಳಿ ವ್ಯವಸ್ಥೆ ಮಾಡ್ತಾರೋ ಆ ನಿಟ್ಟಿನಲ್ಲಿ MFC ಅವರು ಕಾರ್ಯನಿರ್ವಹಿಸ್ತಾ ಇರೋದು ನಿಜವಾಗಿಯೂ ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ನಾನು ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಮತ್ತು ಶಿಕ್ಷಣ ಇಲಾಖೆಯ ಪರವಾಗಿ ನಾನು MFCಯನ್ನು ಅಭಿನಂದಿಸ್ತಾ ಇದ್ದೇನೆ. ಉಳ್ಳಾಲ ಒಮ್ಮತಕೆರೆ ಶಾಲೆಗೂ ಭೇಟಿ ಕೊಡ್ದು ಪ್ರತಿಭಾ ಕಾರಂಜಿದ ವ್ಯವಸ್ಥೆಯನ್ನು ತೋದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಾಯಿನ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಪಾತ್ರ ಪಂಡರು. ಶಿಕ್ಷಣ ಇಲಾಖೆ ಪ್ರತಿಯೊಂದು ವರ್ಷ ಒಂದೊಂದು ಶಾಲೆಗೆ ಪ್ರತಿಭಾ ಕಾರ್ಯ ಹಮ್ಮಿಕೊಳ್ಳಲಿಕ್ಕೆ ಜವಾಬ್ದಾರಿ ಕೊಡ್ತಾರೆ. ಈ ಸಲ ತಮ್ಮ BO ಮುಖಾಂತರ ಮುಕ್ಕಚ್ಚೇರಿಯ 9 ಕೆರೆ ಶಾಲೆಗೆ ಈ ಜವಾಬ್ದಾರಿ ತಾವು ಇವತ್ತು ಕೊಟ್ಟಿದ್ದೀರಿ. ಮಕ್ಕಳಿಗೆ ಪ್ರತಿಭಾ ಕಾರ್ಯ ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ವಿವಿಧವಾದ ಬೇರೆ ಬೇರೆ ವ್ಯವಸ್ಥೆಗಳು ಅದನ್ನು ಅತ್ಯಂತ ಚೆನ್ನಾಗಿ ಮಾಡಬೇಕೆಂದು ಎಲ್ಲರ ಕೂಡ ಆಶೆ. ಇವತ್ತು ಶಿಕ್ಷಣ ಇಲಾಖೆ ಕೊಟ್ಟಂತ ಈ ಒಂದು ಪ್ರತಿಭಾ ಕಾರ್ಯ ಸ್ಪರ್ಧೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಸುವ್ಯವಸ್ಥಿತವಾಗಿ ಎಲ್ಲರಿಗೂ ಕೂಡ ಗೌರವ ಬರುವ ರೀತಿಯಲ್ಲಿ ಈ ಒಂದು ಪ್ರತಿಭಾ ಕಾರಂಜಿ ಸರ್ಕಾರಿ ಶಾಲೆ ಮುಕ್ಕಚ್ಚೇರಿ ಹಮ್ಮಿಕೊಂಡಿದ್ರೆ ಅದು ಮುಕ್ಕಚ್ಚೇರಿಯ ಯುವಕರ ಸ್ವಾಭಿಮಾನ ಮತ್ತು ಒಗ್ಗಟ್ಟಿನ ಸಂಕೇತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಎಲ್ಲ ಯುವಕರ ಕಿರಿಯರನ್ನು ಬಹುಶಃ ನಿಮ್ಮ ವಿಶೇಷವಾದ ಶ್ರಮ, ಆರ್ಥಿಕವಾದ ಪರಿಸ್ಥಿತಿ ಬೇರೆ ಬೇರೆದು ಕೂಡ ಮಕ್ಕಳಿಗೆ ಬೇಕಾದಂಥ ಸವಲತ್ತು ನಾವು ಕೊಡಲೇಬೇಕೆಂಬ ದೊಡ್ಡ ಮಟ್ಟದ ಇಚ್ಛೆ. ಇವತ್ತು ಇಷ್ಟೆಲ್ಲ ವ್ಯವಸ್ಥೆ ಅಂತ ಮಾಡಿದ್ದೀರಿ. ಎಲ್ಲ ಮಕ್ಕಳು ಅತ್ಯಂತ ಸಂತೋಷ ಇದ್ದಾರೆ. ಶಿಕ್ಷಕರಿಗೆ ಕೂಡ ಬೇಕಾದಂಥ ಆ ಎಲ್ಲ ಊಟ ಬಜ ಎಲ್ಲ ವ್ಯವಸ್ಥೆ ಮಾಡಿ ಅತ್ಯುತ್ತಮವಾಗಿ ನಡೆಸಿಕೊಳ್ಳಲಿಕ್ಕೆ ಇದು ತೀರ್ಮಾನ ಅತ್ಯಂತ ಯಶಸ್ವಿ ಮಾಡೋದಕ್ಕೆ ನಿಮ್ಮನ್ನು ನಾನು ಇಡೀ ಜನರ ಕ್ಷೇತ್ರ ಜನರ ಅಭಿನಂದಿಸಿ ಒಮ್ಮತಕೆರೆ ಸರ್ಕಾರಿ ಪ್ರಾಥಮಿಕ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಇಬ್ರಾಹಿಂ ಅಶ್ರಫ್, ಉಪಾಧ್ಯಕ್ಷರು ಶ್ರೀಮತಿ ಸ್ಮಿತಾ ಪೂರ್ಣಿಮಾ, ಮುಕ್ಕಚ್ಚೇರಿ ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷರು ಅಬ್ದುಲ್ ರಜಾಕ್ ಹಾಜಿ, ಕಾರ್ಯಾಧ್ಯಕ್ಷರು ಇಸ್ಮಾಯಿಲ್ ಮುಕ್ಕಚ್ಚೇರಿ, ಉಪಾಧ್ಯಕ್ಷರು ಅಬೂಬಕರ್, ಸದಸ್ಯರು ಅಬ್ದುಲ್ ರೌಫ್, ಮುನೀರ್, ಉಳ್ಳಾಲ ಟೌನ್ ಮೆಡಿಕಲ್ ಮಾಲಕರು ಮನ್ಸೂರ್, ಉಳ್ಳಾಲ ಕ್ರಿಯಾ ಸಮಿತಿ ಅಧ್ಯಕ್ಷರು ಮಾರಪ್ಪ, ಉಳ್ಳಾಲ CRP ಮೋಹನ್ ಕುಮಾರ್, ತಲಪಾಡಿ CRP ಹರೀಶ್ ಕುಮಾರ್, ಮುನ್ನೂರು CRP ಶ್ರೀಮತಿ ಗೀತಾ ಜುಡಿತ್ ಸಲ್ದಾನ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ದಾನಿಲು ಶಿಯಾಬ್ ಟ್ರೇಡಿಂಗ್ ಕಾರ್ಪೊರೇಷನ್ ಮಾಲಕರು ಹಾಜಿ ಅಬ್ದುಲ್ ಖಾದರ್ಗೆ ಈ ಪೊರ್ತೋ ಮಾನಾದಿಗೆ ಮಲ್ತೇರು. ಅಲ್ಲಾಹು ಮತ್ತೆ ಭಗವಂತನ ಅವರಿಗೆ ಆಯುರಾರೋಗ್ಯ ಆಯುಷ್ಯ ಕೊಡಲಿ. ಇನ್ನು ಕೂಡ ನಮ್ಮ ಶಾಲೆ ಬಿಟ್ಟು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಅವರು ಸಹಾಯಧನ ಬರಲಿ, ನೀಡ್ತಾ ಇರಲಿ ಅಂತ ಹೇಳಿಕೊಂಡು ಹೇಳ್ತಾ ಇದ್ದೇನೆ. ಅವರಿಗೆ ನಮ್ಮ ಕಾರ್ಯಾಧ್ಯಕ್ಷರು ಅಥವಾ ಅಲ್ಲಿದ್ದಾರೆ ಅವರು ಅದಕ್ಕೆ ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಈ ವೇದಿಕೆ ಗೌರವಿಸಬೇಕು. ಬಹಳ ಇಳಿ ವಯಸ್ಸಲ್ಲಿದ್ದರೂ ಕೂಡ ಎಳೆಯ ವಯಸ್ಸಿನ ಹುಮ್ಮನಸ್ಸು ಅವರದೇ, ಉತ್ತಮವಾದ ಮನಸ್ಸಿದೆ ಅವರಲ್ಲಿ, ಕೊಡಬೇಕು ಅಂತೇಳಿ ಒಂದು ಉತ್ತಮ ಮನಸ್ಸಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ತೌಫೀಕ್ ನೀಡಲಿ. ಮುಂದೆಯೂ ಕೂಡ ನಿಮ್ಮ ಈ ರೀತಿಯ ಶೈಕ್ಷಣಿಕ ಸೇವೆ, ಸಾಮಾಜಿಕ ಸೇವೆ ಮುಂದುವರಿಯಲಿ ಎಂದು ಹೇಳುತ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಮುಕ್ಕಚ್ಚೇರಿ ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡೇರು. ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಯಂತಿ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ರಫೀಕ್ ತುಂಬೆ ಸಭೆ ಸ್ಥಾರಿಕೆ ಮಲ್ತದ ಸೊಲ್ಮೆ ಸಂದಾಯರು. ಉದಿಪನ ಸಭೆಲೆ ಸಿರಿದು ಬೊಕ್ಕ ಸಂಗೀತ, ಪ್ರಬಂಧ, ಛದ್ಮವೇಷ, ಅಭಿನಯ ಗೀತೆ ಇಂಚ ಬೇತೆ ಬೇತೆ ವಿಭಾಗಗಳು ಪ್ರತಿಭಾ ಕಾರಂಜಿ ಸ್ಪರ್ಧೆಲು ಬಯ್ಯಮುಟ ನಡೆತಂಡು. ಯು ರಮನಾಥ್ ನಾಯಕ್ ಅಂಡ್ ಕಂಪನಿ ಚಾರ್ಟೆಡ್ ಅಕೌಂಟೆಂಟ್ಸ್ ಸ್ಥಳಾಂತರಗೊಂಡ ನೂತನ ಕಚೇರಿ ಸಿಟಿ ಪಾಯಿಂಟ್ ಬಿಲ್ಡಿಂಗ್ 3ನೇ ಅಂತಸ್ತಿನಲ್ಲಿ ಶುಭಾರಂಭಗೊಂಡಿದೆ. ಯು ರಮನಾಥ್ ನಾಯಕ್ ಅಂಡ್ ಕಂಪನಿ 3ನೇ ಮಹಡಿ, ಸಿಟಿ ಪಾಯಿಂಟ್, ಮಂಜೇಶ್ವರ ಗೋವಿಂದ ಪೈ ವೃತ್ತ, ಕೊಡಿಯಲ್ಬೈಲ್, ಮಂಗಳೂರು. ಮೊಬೈಲ್ 9964242147. ಎಲ್ಲ ರೀತಿಯ ಮನೆ ಬಳಕೆಯ ಸಾಮಗ್ರಿಗಳು, ಪ್ಲಾಸ್ಟಿಕ್ ಸಾಮಗ್ರಿಗಳು, ಸ್ಟೀಲ್ ಪಾತ್ರೆಗಳು, ಚಪ್ಪಲಿಗಳು ಇತ್ಯಾದಿಗಳ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್.
ಅತ್ಯಂತ ಮಿತ ದರ, ಗುಣಮಟ್ಟದ ಸಾಮಗ್ರಿಗಳು. ಆಸೆಗೋಡಿ ಪರಿಸರದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್. ಮಾಲಕರು ಸಲೀಂ ಮೆಗಾ, ಆರ್ವಿ ಆರ್ಕೆಟ್, ಎಸ್ಬಿಐ ಬ್ಯಾಂಕ್ ಹತ್ತಿರ, ಆಸೆಗೋಡಿ, ಉಳ್ಳಾಲ ತಾಲೂಕು. ಸುದ್ದಿಗೊಂಚಿಲಿಗೆ ಸ್ವಾಗತ. ತೊಕ್ಕೋಟು ಶ್ರೀ ಜೈ ವೀರಮಾರುತಿ ವ್ಯಾಯಾಮಶಾಲೆ ಟ್ರಸ್ಟ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ 54ನೇ ವರ್ಷದ ತೊಕ್ಕೋಟು ಮೊಸರು ಕೊಡಿಕೆ ಅಂಗವಾದ ಧಾರ್ಮಿಕ ಸಭೆಲೇಸು ತೊಕ್ಕೋಟು ಅಂಬೇಡ್ಕರ್ ರಂಗ ಮಂದಿರಡ್ ಅಂಗಾರೆ ನಡೆತಂಡು. ತೊಕ್ಕೋಟು ಶ್ರೀ ಜೈ ವೀರಮಾರುತಿ ವ್ಯಾಯಾಮಶಾಲೆ ಟ್ರಸ್ಟ್ ರಿಜಿಸ್ಟರ್ದ 54ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕೊಡಿಕೆ ಉತ್ಸವ ಬಾರಿ ಗರ್ದಡು ಅಂಗಾರೆ ನಡೆತಂಡು. ಈ ಪೊರ್ತು ಅಟನೆ ಮಲ್ತಿನ ಸಭೆಲೇಸಡು ಪಾಲ್ಪಡೇನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರು ತಾರನಾಥ್ ಗಟ್ಟಿ ತುಡರ್ ಬೆಳಗಾದು ಲೇಸನು ಉದಿಪನ ಮಲ್ತದು ಆತ್ಮಸ್ಥೈರ್ಯ ಗೆಡಂದೆ ನ್ಯಾಯ ಬೊಕ್ಕ ಧರ್ಮದ ಸಾದಿಡು ಎಡ್ಡ ರೀತಿರು ನಡಪುನೆ ಕೃಷ್ಣ ಪರಮಾತ್ಮನ ಆದರ್ಶ ಪಂಡ ತೆರಿಪಾಯರು. ಆರು ಈ ಊರದ ಜನಕಲ್ನೊಟ್ಟಿಗೆ ಈ ಊರದ ಆಚಾರ ವಿಚಾರ ನಂಬಿಕೆ ಆರಾಧನೆದೊಟ್ಟಿಗೆ ಆರು ಜೋಡಿಯೊಂದು ಬೈದನೆಗೆ ಅರೆಗೆ ಬಹುಶಃ ದೇವೇರ್ಕೊರ್ನ ಬಾರಿ ಮಲ್ಲ ಕೊಡುಗೆಂದೇ ಯಾನಿ ಪೊರ್ತೋಡು ನಂಬುವೆ. ಉಪನಿಷತ್ತರೊಂಜಿ ಬಾರಿ ಪೊರ್ಲುದಂಗೆ ಶ್ಲೋಕ ಸಹನಾ ಭವತು ಸಹನೋ ಬನತ್ತು ಸವೀರ್ಯಂ ಕರವಾವೈ ತೇಜಸ್ವಿ ನಾಮದೀದಮಸ್ತು ಮಹಾವಿದ್ಯುಷಾವೈ ಓಂ ಶಾಂತಿ ಶಾಂತಿ ಶಾಂತಿ. ಈ ಇಡೀ ಶ್ಲೋಕದ ಅರ್ಥನೇ ಇತ್ತು, ನಮ್ಮ ಮಾತಿರಲ್ಲ ಒಟ್ಟಿಗೆ ಕೊಲ್ಲುದು, ಒಟ್ಟಿಗೆ ಇತ್ತದು ಬದುಕೊಡು ಒಂದು ಜಾತಿ ಮತ ಪಂಥ ಭೇದ ಇಜ್ಜಂದೆ ಅಂದ ಆಯ್ತಾ. ಒಂಜಿ ಸಾಕಾರ ಮೂರ್ತಿ ಆದ ಪುನರ್ ಮಾನ್ಯ ಯುಟಿಕಾದರ್ ಏನಿರ್ತದ್ರ ಅವರಿಗೆ ಈತ ಮಲ್ಲ ಒಂಜಿ ಅವಕಾಶ ಆತಕ್ಕೆಲ್ಲ ಕಾರಣ ಆತಂದ್ರೆ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಪಾತಿರೊಂದು ನಮ್ಮ ಬೇತಕ್ಲೆಗ್ ಸಂತೋಷದ ವಾತಾವರಣ ಮಲ್ತುಕೊರ್ನಪಗ ಮಾತ್ರ ನಮ್ಮ ಸಂತೋಷದ ಉಪ್ಪೆರ ಸಾಧ್ಯ. ಸಮಾಜಡುಪ್ಪುನ ದುಷ್ಟ ಶಕ್ತಿలను ದೂರ ಮಲ್ಪಡು ಎಡ್ಡೆ ಸಕಾರಾತ್ಮಕ ನಿಲೋಡು ನಮ್ಮ ದುಮ್ಮುಪೂಕ. ಜನಪ್ರತಿನಿಧಿಲು ಅಧಿಕಾರಿಗಳು ಗ್ರಾಮಸ್ಥರು ಒಟ್ಟಾನಗ ಮಾತ್ರ ಅಭಿವೃದ್ಧಿ ಕೆಲಸ ಮಲ್ಪೆರೆ ಸಾಧ್ಯ ಪಂಡ ತೆರಿಪಾಯರು. ವ್ಯಾಯಾಮ ಶಾಲೆ ಅವತ್ತಿನ 64 ವರ್ಷ ಹಿಂದೆ ಪ್ರಾರಂಭ ಮಾಡಿದಂಥ ಅಧ್ಯಕ್ಷರು ಸರ್ವ ಸದಸ್ಯರನ್ನು, ತದನಂತರ ಇದ್ದ ಅಧಿಕಾರ ವಹಿಸಿಕೊಂಡ ಎಲ್ಲ ಅಧ್ಯಕ್ಷರು ಸದಸ್ಯರನ್ನು, ಈಗಿರುವಂಥ ಅಧ್ಯಕ್ಷ ಸದಸ್ಯರನ್ನು ನನ್ನ ಎಲ್ಲರ ಪರವಾಗಿ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸ್ತೇನೆ. ಯಾಕೆಂದರೆ 60 ವರ್ಷದಿಂದಲೂ ಕೂಡ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಅದು ಬರೀ ಒಂದು ದಿವಸದ ಕಾರ್ಯಕ್ರಮ ಅಲ್ಲ. ಮೊಸರು ಕುಡಿಕೆ ಉತ್ಸವ ಕಾರ್ಯಕ್ರಮ, ಈ ಒಂದು ಸಂಸ್ಕೃತಿ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳು ಕೂಡ ಅದು ಬರೀ ಒಂದು ದಿವಸಕ್ಕೆ ಸೀಮಿತವಾಗುವಂಥ ಕಾರ್ಯಕ್ರಮ ಅಲ್ಲ. ಎಲ್ಲ ಕಾರ್ಯಕ್ರಮವೂ ಕೂಡ ಕರಾವಳಿ ಪ್ರದೇಶದ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಪರಂಪರೆಯನ್ನು ನಾವು ಆಚರಣೆ ಮಾಡೋದು ಮಾತ್ರ ಅಲ್ಲ, ಅದನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಭವಿಷ್ಯದ ಜನಾಂಗಕ್ಕೆ ವರ್ಗಾಯಿಸುವಂಥ ಮತ್ತು ಪರಿಚಯ ಮಾಡುವಂಥ ಕಾರ್ಯಕ್ರಮ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಏನೆಲ್ಲ ಇವತ್ತು ನಾವೇನು ಇವೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೀರಾ, ಅದನ್ನು ಬಹುಶಃ ಇಲ್ಲಿ ಯುವಕರು ಸಣ್ಣ ಸಣ್ಣ ಮಕ್ಕಳು ಯಾರು ಇದ್ದಾರೆ ಅದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡು ಅವ್ರು ನಮ್ಮಷ್ಟು ದೊಡ್ಡವರಾದಾಗ ಅದರ ಚುಕ್ಕಾಣಿ ಅವ್ರು ಹಿಡಿದುಕೊಂಡು ಮುಂದಿನ ಪೀಳಿಗೆಗೆ ಮತ್ತು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ನೇತೃತ್ವವನ್ನು ವಹಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉದ್ಯಮಿ ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ಮಸ್ಕತ್ ಗುರ್ಕಾರ್ಮಿನ ವಹಿಸುತ್ತಿದ್ದಾರೆ. ಉಳ್ಳಾಲ ಬಂಡಿಕೊಟ್ಟಿಯ ಶ್ರೀ ಮಲರಾಯ ದೈವಸ್ಥಾನದ ಆಡಳಿತ ಮೊಕ್ತೇಸರರು ಸುಂದರ್ ಉಳ್ಳಾಲ್, ಕುಡ್ಲನಗರ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕರು ರಾಘವೇಂದ್ರ ಕೆವಿ, ಸೋಮೇಶ್ವರ ಪುರಸಭೆ ಸದಸ್ಯರು ರವಿಶಂಕರ ಸೋಮೇಶ್ವರ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಉಪಾಧ್ಯಕ್ಷರು ಪ್ರಕಾಶ್ ಕುಂಪಲ, ಉಳ್ಳಾಲ ಗಾಂಧಿನಗರ ಬಬ್ಬುಸ್ವಾಮಿ ದೈವಸ್ಥಾನದ ಅಧ್ಯಕ್ಷರು ಸಂದೀಪ್, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಫಲಾನುಭವಿ ಪ್ರಕೋಷ್ಠದ ಸಹ ಸಂಚಾಲಕರು ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು, ಚಲನಚಿತ್ರ ನಿರ್ಮಾಪಕರು ತ್ರಿವಿಕ್ರಮ ಸಫಲ್ಯ ಬೆಳ್ತಂಗಡಿ, ಕುಡ್ಲ ವೈಷ್ಣವಿ ಕನ್ಸ್ಟ್ರಕ್ಷನ್ ಮಾಲಕರು ದಿನಮಣಿ, ತೊಕ್ಕೋಟು ಗಣೇಶ್ ನಗರ ಗಣೇಶ ಸೇವಾ ಸಮಿತಿಯ ಉಪಾಧ್ಯಕ್ಷರು ಹರೀಶ್ ಸಫಲ್ಯ, ಓಂ ಸಾಯಿ ಕನ್ಸ್ಟ್ರಕ್ಷನ್ಸ್ ಮಾಲಕರು ಜಯಂತ್ ಕೊಂಡಾನ, ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಲೇಸುಗದಗಿಡಿತೊಂದು ಕಾರ್ಯಕ್ರಮಗೂ ಶುಭ ಹಾರೈಸಿದರು. ಶ್ರೀ ಜೈ ವೀರಮಾರುತಿ ವ್ಯಾಯಾಮಶಾಲೆ ಟ್ರಸ್ಟ್ದ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ, ಗೌರವ ಅಧ್ಯಕ್ಷರು ಸುಂದರ್ ಅಮೀನ್, ಮುಖ್ಯ ಶಿಕ್ಷಕರು ಜಯಾನಂದ್ ಅಂಚನ್, ಕೋಶಾಧಿಕಾರಿ ಸತೀಶ್ ಭಟ್ನಗರ, ಕಾರ್ಯದರ್ಶಿ ಶಿವರಾಮ್ ಟಿ,
ಟ್ರಸ್ಟಿಲು ರಮೇಶ್ ಮೆಂಡನ್, ಕೃಷ್ಣಪ್ಪ ಮೆಂಡನ್, ರೋಹಿದಾಸ್ ಭಟ್ನಗರ, ಸುರೇಂದ್ರ ಶೆಟ್ಟಿ ಮಂಚಿಲಗುತ್ತು, ಪವನ್ ಮೆಂಡನ್, ಲೋಕೇಶ್ ಕುತ್ತಾರ್, ವಿಶ್ವನಾಥ್ ಮೆಂಡನ್ ಲೇಸ್ಗದಿಗಿಡಿದ್ದೇರು. ಸಾರ್ತವರ್ಮನತ ಏಲ್ಪೆಟ್ಟು ವೀರಮಾರ್ತಿ ವ್ಯಾಯಾಮಶಾಲೆ ಸ್ಥಾಪನೆಗೆ ಕಾರಣಕರ್ತರಾಯಿನೆಟ್ಟು ಒರಿ ಭಾಸ್ಕರ್ ಶೆಟ್ಟಿ. ಜೈ ವೀರಮಾರ್ತಿ ವ್ಯಾಯಾಮಶಾಲೆಡು ಪೂಜಾ ಕಾರ್ಯನ ನಡಪೊಂದಿತ್ತಿನ ಮೋನಪ್ಪ ಶ್ರೀಯಾನ್, ಡಾಕ್ಟರೇಟ್ ಪದವಿ ಪಡೆಯಿನ ಡಾಕ್ಟರ್ ಶಿಲ್ಪಶ್ರೀ, ಕ್ರೀಡಾ ಕ್ಷೇತ್ರದ ಸಾಧಕಿ ಕುಮಾರಿ ಶ್ರಾವ್ಯ ಮೊಕ್ಲೆಗ್ ಮಾನಾದಿಗೆ ಮಲ್ತೇರು. ನಮ್ಮ ಯುವ ಪೀಳಿಗೆಗೆ ಮಾದರಿಯಾದದ್ದು. ಪ್ರಸ್ತುತ ಕೆನರಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿರುವ ಶ್ರಾವ್ಯರವರು ಶಿಕ್ಷಣದೊಂದಿಗೆ ಕ್ರೀಡೆಯಲ್ಲೂ ತೊಡಗಿಸಿಕೊಂಡ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಈ ವಯಸ್ಸಿನಲ್ಲೇ ಶಿಕ್ಷಣದೊಂದಿಗೆ ಕ್ರೀಡಾ ಸಾಧನೆ ಮಾಡಿರುವ ಕುಮಾರಿ ಶ್ರಾವ್ಯರವರು ಮುಂದೆಯೂ ಉನ್ನತ ಸಾಧನೆಗೆಯಲಿ ಎಂದು ಆಶೆ. ಒಂದು ಪೊರ್ತು ಮೊಸರು ಕುಡಿಕಿದ ಅಂಗವಾದ ನಡಪಾಯಿನ ಕ್ರೀಡಾಕೂಟಡು ಗೆಂದಿನಕಳಿಗೆ ಇನಾಮ್ಲೆನ್ ಪಟ್ಟಿಯರು. ಮ್ಯೂಸಿಕಲ್ ಚೇರ್ ಹುಡುಗರ ವಿಭಾಗ ಪೃಥ್ವಿ 7ನೇ ತರಗತಿ, 4ನೇ ತರಗತಿ, ದ್ವಿತೀಯ ವಂಶಿಕ್ 9ನೇ ತರಗತಿ. ಶ್ರೀಜೈ ವೀರಮಾರ್ತಿ ವ್ಯಾಯಾಮಶಾಲೆ ಟ್ರಸ್ಟ್ ಕಾರ್ಯದರ್ಶಿ ಶಿವರಾಮ್ ಟಿ ಸಭೆ ನೆತ್ಕೊಂಡೇರು. ಶ್ರೀಮತಿ ತ್ರಿವೇಣಿ ಕಿರಣ್ ಸಭೆ ಸ್ಥಾರಿಕೆ ಮಲ್ತೇರು. ಕುಮಾರಿ ಸರಿತಾ ಸನ್ಮಾನ ಪತ್ರ, ಇನಾಮ್ಲದ ವಿಜೇತರನ ಪಟ್ಟಿನ ಓದುದು ಸ್ವರ್ಣ ಸಂದಾಯರು. ಮೋಕ್ಯದ ಬಂದುಲ ಎಡೆಗ ಪೊಸಕೊರಲ್ದ ಇನ್ನಿತ ಸುದ್ದಿ ಗೊಂಚಲು ಮುಗಿತೊಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗಳಿಗೆ ಅಪಲಾತು ಒಂದು ಪ್ಲೇ ಪೊಸಕೊರಲ್ 24/7.